ಮನದ ಹೊಸಿಲ ದಾಟಿ ಬಂದು ಹೃದಯಕ್ಕೆ ನೀರಗಿದೆ ಉಸಿರಿನ ಜೊತೆ ಜೀವವಿಂದು ನಿನ್ನದಾಗಲು ಬಯಸಿದೆ. ನಾನು ಆಲ್ರೆಡಿ ಕ್ಯಾಬಲ್ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ನಮಸ್ಕಾರ. ಎದೆಯಾಳದಲ್ಲಿ ಅಂಕುರಿಸುವಂತಹ ಭಾವಕಲ್ಪನೆಗಳಿಗೆ ಮೂರ್ತ ರೂಪವನ್ನು ನೀಡಿ ನೆರಳು ಬೆಳಕಿನ ಲಾಸ್ಯದೊಂದಿಗೆ ಬೆಳ್ಳಿ ಪರದೆ ಮೇಲೆ ಅದ್ಭುತವಾದಂತಹ ಒಂದು ಚಿತ್ರಣವನ್ನು ನೀಡುವಂತಹ ಪರಿಣತಿಯೇ ಅದು ಚಿತ್ರರಂಗ. ಚಿತ್ರರಂಗದ ಹಿರಿಯ ಸಾಹಿತಿ ಜಯಂತ್ ಕಾಯ್ಕಿಣಿಯವರು ಹೇಳುವ ಹಾಗೆ, ಕಾಮನ ಬಿಲ್ಲಿನ ಬಣ್ಣದ ಪಟ್ಟೆಯ ಮೇಲೆ ಓಡುವ ಬಣ್ಣದ ರೈಲು ಎನ್ನುವಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಚಿತ್ರರಂಗದ ಬಗ್ಗೆ ಅವರು ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಬರ್ತಾ ಇರುವಂತಹ ಬೆಳ್ಳಿ ಪರದೆ ಮೇಲೆ ಒಂದು ರೀತಿಯಾದಂತಹ ಸಂಚಲನವನ್ನು ಸೃಷ್ಟಿಸಲಿರುವಂತಹ ಚೇಸ್ ಎನ್ನುವಂತಹ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಈ ಒಂದು ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವಿಸ್ತೃತವಾಗಿ ನಮಗೆ ತಿಳಿಸಿಕೊಡುವುದಕ್ಕೆ ನಮ್ಮೊಂದಿಗೆ ಈ ಚಿತ್ರದ ನಾಯಕ, ಅದೇ ರೀತಿ ನಾಯಕಿ ಹಾಗೂ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ನಾಯಕರಾಗಿ ಈ ಚಿತ್ರದಲ್ಲಿ ಅವಿನಾಶ್ ದಿವಾಕರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಾಯಕಿ ರಾಧಿಕಾ ನಾರಾಯಣ್ ಅವರಿದ್ದಾರೆ. ಅದೇ ರೀತಿ ಚಿತ್ರದ ನಿರ್ದೇಶನವನ್ನು ಮಾಡಿರುವಂತಹ ವಿಲೋಕ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಮೂವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಂದಲೆ ಏಪಲ ತುಳು ಪಾತ್ರ ಇನಿ ಕನ್ನಡದ ಪಾತ್ರ ಒಂದುಲ್ಲ ನಿಕುಲ ಆಲೋಚನೆ ಅಲ್ಪರೆ ದೇಪಣದ್ದು ಕನ್ನಡ ಸಿನಿಮಾ ನೆಟ್ ಹತ್ರ ಕನ್ನಡಡು ಪಾತ್ರಕತೆ ಮಲ್ತಾ ಅಂಡ ಕನ್ನಡ ಸಿನಿಮಾ ಅಂದಾಂಡಲ ನಮ್ಮ ತುಳುತ್ತ ಕುಲಿ ಹೆಚ್ಚಿನ ಕುಲಿ ಒಂಜಿ ಕನ್ನಡ ಸಿನಿಮಾನ್ ಮಲ್ತೊಂದುಲ್ಲೇರ್ ಪಂಪಿನ ಒಂಜಿ ಪೆರ್ಮದ ಸಂಗತಿಯಿಂದ ಪನೊಂದು ನನ್ನ ತುಳುಟ್ಲ ಪಾತ್ರವೇ ಕನ್ನಡಟ್ಲ ಪಾತ್ರವೇ ಬಂದು ಪನೊಂದು ಈ ಒಂಜಿ ಸಿನಿಮಾ ವಾರೀತಿರು ಬರೋದು ಪಂಪಿನೇನು ಇತ್ತ ಅಕಲ ಬಾಡಿಕೆನ್ಗ ಮೊದಲಾಗಿ ತುಂಬಲ್ಲಿ ಕೇಳಿದೆ. ಚೇಸ್ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳ್ತೇವೆ ಬೆನ್ನಟ್ಟು. ಯಾವುದರ ಬೆನ್ನಟ್ಟಿ ಈ ಚಿತ್ರ ಹೋಗ್ತದೆ? ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇದಾಗಿ ನಾನು ಇಲ್ಲಿ ಒಂದು CCB ಕಾಪ್ ಅಂದರೆ ಒಂದು ಪೊಲೀಸ್ ಆಫೀಸರ್, ಆ್ಯಂಡ್ ಅವರ ಮೇನ್ ಉದ್ದೇಶನೇ ಎಲ್ಲ ಕೇಸನ್ನು ಚೇಸ್ ಮಾಡೋದು. ಆ್ಯಂಡ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಒಂದು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ, ಆ್ಯಂಡ್ ಒಂದು ಇಶ್ಯೂಸ್ ಇರುತ್ತೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಪ್ಲಸ್ ಇದ್ರ ಜೊತೆಗೆ ಆ ಎಮೋಷನ್ಸ್ ಇಶ್ಯೂ ಜೊತೆ ಒಂದು ದೊಡ್ಡ ಕೇಸ್ ಬರುತ್ತೆ. ಆ್ಯಂಡ್ ಆ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾ ತುಂಬ ಕೇಸ್ಗಳು ಇಂಟರ್ಲಿಂಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಈ ಚೇಸನ್ನು ನಾವು ಹೊರಟಿದ್ದೀವಲ್ಲ ಹುಡುಕಕ್ಕೆ, ಅದು ಸಾಲ್ವ್ ಆಗುತ್ತಾ ಇಲ್ವಾ, ಅಥವಾ ಯಾವ ಹಂತಕ್ಕೆ ಹೋಗ್ಬೋದು, ಅಥವಾ ಗೊತ್ತಿಲ್ಲದೆ ಇವರೇ ಮಾಡಿದಾರ, ಅಥವಾ ಆ ಥರದ್ದೆಲ್ಲ ಒಂದು ಗೊಂದಲಗಳು ಅಂದ ಕ್ವಶನ್ಸು, ಈ ಥರದ್ದೊಂದು ಈ ಸಿನಿಮಾದಲ್ಲಿ ನಾವು ತೊಗೊಂಬಂದಿದ್ದೀವಿ. ಖಂಡಿತ. ವೀಕ್ಷಕರಿಗೆ ಒಂದು ಮಾತನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಿದ್ದೇನೆ. ಅವಿನಾಶ್ ಈ ಚಿತ್ರದ ನಾಯಕರು. ಅವರ ರಕ್ತದಲ್ಲೇ ಕಲೆ ಕರಗತವಾಗಿದೆ. ಈ ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ಹಾಸ್ಯ ಕಲಾವಿದ ನರಸಿಂಹರಾಜು ಅವರ ಮೊಮ್ಮಗ ಅಂದಮೇಲೆ ಅವರಿಗೆ ಇನ್ನಷ್ಟು ಹೇಳುವ ಅಗತ್ಯನೇ ಇಲ್ಲ. ಅವರ ಕಲೆ ಯಾವ ರೀತಿ ಇರಬಹುದು ಅನ್ನೋದನ್ನು ತಾವು ಅರ್ಥೈಸ್ಕೊಳ್ಬೋದು, ಗುರುತಿಸ್ಕೊಳ್ಬೋದು. ಅಂಚಿನ ಈ ಸಿನಿಮಾದ ನಾಯಕಿ ಅದಿರ ನಮ್ಮಲ್ಲಿ ಇದು ತುಳು ಗೊತ್ತಿನ ಛತ್ರ ತುಳುಟೆ ಪಾತ್ರ ಅವರು ಸುಮಾರು ಜನ ತುಳುಕಿ ಅನ್ನಕನೆ ಕೆಜಿ ಮಲ್ತಿಗೆ ಏನು ಈ ಸಿನಿಮಾ ಇರ್ನ ಪಾತ್ರ ಏನು ಹೋಗ್ಕೊಂಡಾದ ಏನೊಂಜಿ ಪೊಲೀಸ್ ಆಫೀಸರ್ ಟ್ರೈನಿ ಪಾತ್ರ ಮಲ್ತೊಂದುಲ್ಲೆ ನೆಟ್ ಕೆಲವು ಆಕ್ಷನ್ ಸೀಕ್ವೆನ್ಸಸ್ ಅಂತ ಮಲ್ತದೆ. ಅವು ಒಂಚೂರು ಡಿಫ್ರೆಂಟ್ ಆಗಿ ಬರ್ತನೆ. ಬೆತ್
ಕೂಡ ಒಂಜಿ ಒಂಜಿ ಸಸ್ಪೆನ್ಸ್ ಥ್ರಿಲ್ಲರ್ ಏನೋ ಈ ಒಂಜಿ ಪಿರಟ್ ಮಂತ ಫಿಲ್ಮ್ಡ್ ಮಂತ ಎಡ ಒಂಜಿ ಗರ್ಭಿಣಿ ಪಾತ್ರ ಇಪ್ಪು ಅಥವಾ ಒಂಜಿ ಜಾದ ಒಂಜಿ ಪೊಡಿ ಪೋಪುಣ ಪಾತ್ರ ಇಪ್ಪುಣು ಆತರ ಅಂಚ ಮಂತ ಇತ್ನ ನೆಟ್ ಒಂಥರ ಬೇತೆನೇ ಉಂಡು ಸೊ ಎಂಕ್ ಮಸ್ತ್ ಇಷ್ಟ ಆತ್ನು ಮತ್ತು ನನಂಚ ಜಾದ ಸ್ಪೆಷಾಲಿಟಿ ಪಂಡ ಈ ಒಂಜಿ ಸ್ಕ್ರಿಪ್ಟ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಕೂಡ ಉಂಡು ಸೊ ಎಂಕ್ ಸ್ಕ್ರಿಪ್ಟೇ ಮಸ್ತ್ ಇಷ್ಟ ಫೀಮೇಲ್ ಓರಿಯೆಂಟೆಡ್ ಇಜ್ಜಿ ಅವು ಕಂಟೆಂಟ್ ಓರಿಯೆಂಟೆಡ್ ಅಂತ ಪಂಡಿ ಸರಿ 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 ಇತ್ತ ನಿರ್ದೇಶಕರಿಗೆ ಚಿತ್ರನ ಪೊರ್ತು ದಾದೊಂಡ್ಲು ಅಡಿ ಸಿನಿಮಾ ಗಂಪಿನ ಜವಾಬ್ದಾರಿ ಪುಣ್ಯರೇಗೆ ಇರ್ನ ನಿರ್ದೇಶನದ ಬಗೆಟ್ ಪಂಪಿನ ಪೊರ್ತುಡು ಇರ್ ಕಲ್ಪನೆ ಎಂಚಿನ ಮಲ್ತಿತ್ತರ ಅಂಚನೆ ಬರೋದು ಈ ಸಿನಿಮಾ ಆಸ್ ಎ ಮೇಕರ್ ಅದು ದಾದ ಪನ್ಪಿನ ಪನ್ನಾಗ ಏರೆಗ್ಲ ಇಂಕ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಉಂಡು ಪಂದು ಏರ್ಲ ಪಂಡ್ರ ಬಲ್ಲಿ ಆ ಬೋರ್ಡ್ ಅವು ಪನ್ನಾಗ ಗ್ರೋತ್ ಬೋರ್ಡ್ ನಮಕ್ ಅಂಚ ಪಂಡ ಅಡಿಗೆ ಸ್ಟಾಪ್ ಆಪಂಡ್ ಪಂದು ಡೆಫಿನೆಟ್ ಬಟ್ ಎಂಕ್ಲು ಎಂಚಿನ ಮೈಂಡ್ ಹಿಡ್ದಿತ್ತನ ಆಲ್ಮೋಸ್ಟ್ ಎಂಕ್ಲೆಗ್ ಒಂಜಿ 90-95% ಎಂಕ್ಲ ಒಂಜಿ ರೀಚ್ ಆತಂಡು ಪಕ್ಕ ಪನಲಿ ಸೊ ಕೆಲವೊಂಜಿ ಅಲ್ಪ ಸಿಚುವೇಶನ್ ಅಲ್ಪ ಎಂಕ್ಲೆಗ್ ಸಪೋರ್ಟ್ ಮಲ್ಪಂದಿತ್ತಿನ ಕಾರಣ ಇತ್ತ ಕೆಲವೊಂಜಿ ಲೊಕೇಶನ್ಗೆ ಪೋನಾಗ ಎಂಕ್ಲೆ ಕೆಲವೊಂಜಿ ಪ್ರಾಬ್ಲಮ್ಸ್ ಪೂರ ಫೇಸ್ ಮಲ್ದ ಸೊ ಆ ಒಂಜಿ ಎಕ್ಸೆಪ್ಷನ್ ಬಿಡ್ನಾಡ ಬೊಕ ಪೂರ ಆಲ್ಮೋಸ್ಟ್ ಎಂಕುಲು ಎಂಚ ಎನ್ನದನ ಟೆಕ್ನಿಷಿಯನ್ಸ್ ಅವಡ್ ಅತ್ತು ಆರ್ಟಿಸ್ಟ್ ಅವಡ್ ಸೊ ಎಂಕ್ಲು ಏರೇನು ಪೂರ ಪಾಡ್ ಕ್ಯಾಸ್ಟ್ ಪಾಡ್ ಮಲ್ಪೊಡು ಬಂದು ಎನ್ನದಿನ ಆಲ್ಮೋಸ್ಟ್ ಕಂಪ್ಲೀಟ್ ಅಕ್ಲೆ ಪೂರ ಕ್ಯಾಸ್ಟಿಂಗ್ ಇಡ್ಲಿಲ್ಲ ಅವು ಪೂರ ಆಪರ್ಚುನಿಟಿ ತಿಕ್ಕುಜಿ ನಮ್ಮ ಏರನೋ ಒಂಜಿ ಏನದು ಪೋವ ಇರ್ಬೊಕ್ಕ ನೆಕ್ಸ್ಟ್ ಡೇಟ್ಸ್ ಅಡ್ಜಸ್ಟ್ ಆಪು ಜಂಚ ಪಂದು ಬೇತೆ ಬೇರೆ ಆಪ್ಷನ್ಸ್ಗೆ ಪೂರ ಪೋಪ ಬಟ್ ಪೂರ ಆಪ್ಷನ್ಸ್ ಪೂರ ದೀವೊಂದು ಏರ್ ನಮ್ಮ ಮೈಂಡ್ ಹಿಡಿದಿದ್ದು ಇತ್ತನ ಅಂಚನೆ ಮೂವಿದು ಎಂಕ್ಲಿಗೆ ಒಂಜಿ ಆಪ್ಷನ್ಸ್ ತಿಕ್ಕಂಡು ಆ ಒಂಜಿ ಲಕ್ಕಿಯಿಂದ ಪನಲು ಖಂಡಿತ ಇದು ಮುಖಸ್ತುತಿಯಲ್ಲ. ನಾನು ವೈಯಕ್ತಿಕವಾಗಿ ಬಹುವಾಗಿ ಮೆಚ್ಚಿಕೊಂಡಿರುವಂತಹ ಹಾಸ್ಯ ನಟ ನಿಮ್ಮ ತಾತ ನರಸಿಂಹರಾಜ್ ಅವರು. ಅವರಿಂದ ಏನಾದರೂ ಕಲೆ ಬಳುವಳಿಯಾಗಿ ಬಂದೇ ಬರ್ತದೆ, ಆದರೆ ಒಂದು ಸವಾಲು ಅಂತ ಅನಿಸ್ತಲ್ಲ, ಒಂದು ದೊಡ್ಡ ನಟನ ಮೊಮ್ಮಗನಾಗಿ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಜವಾಬ್ದಾರಿಗಳಿರ್ತವೆ. ಖಂಡಿತ ಈ ಮಾತುಗಳು ತುಂಬ ಸಲ ನಾನು ಹೇಳಿದ್ದೀನಿ. ಆ್ಯಕ್ಚುಲಿ ಅವ್ರ ಹೆಸರನ್ನ ಆ ಮಟ್ಟಕ್ಕಂತೂ ನಾವು ರೀಚ್ ಆಗೋಕ್ಕಾಗಲ್ಲ, ಆದರೆ ಉಳಿಸ್ಕೊಳ್ಬೇಕಾಗ್ತದೆ. ಅದೆಲ್ಲೋ ಒಂದು ಕಡೆ ಇರೋದು, ಅದು ಸ್ವಲ್ಪ ಏನಾದರೂ ನಾವು ಕೆಡ್ಸಕ್ಕೆ ಹೋದ್ರೂ ತುಂಬ ತೊಂದರೆ ಆಗುತ್ತೆ ಅನ್ನೋದು ಆ ಮೈಂಡಲ್ಲಿದೆ. ಸೊ ನಾವು ಏನೇ ಚೂಸ್ ಮಾಡಬೇಕು, ನಾವು ಏನೇ ಮಾಡಬೇಕಾದ್ರೂ ಒಂದು 10 ಸಲ ಯೋಚನೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ತಂದೆನೂ ಅಷ್ಟೇ ಹೇಳಿದ್ದಾರೆ, ನಿನಗೆ ಗೊತ್ತಿದ್ದನ್ನು ಮಾಡು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ವೆರ್ ಎವರ್ ಯು ಆರ್ ಕಂಫರ್ಟಬಲ್, ಅದನ್ನು 4 ಜನ ಅದನ್ನು ಮೆಚ್ಚಬೇಕು ಅಷ್ಟೇ ಅಂತ ಮುಂಚೆಯಿಂದ ನಾವು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಮಾಡ್ತಾ ಹೋಗಿದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಸಲ ಅನಿಸುತ್ತೆ ಇನ್ನೂ ಏನಂತಾರೆ, ಇನ್ನೂ ಫೋಕಸ್ಡ್ ಆಗಿ ಬೇರೆ ಹಂತಕ್ಕೆ ಹೋಗ್ಬೋದಾಗಿತ್ತು ಅಂತ. ಬಟ್ ಏನಂದರೆ, ನಾವು ಏನೇ ಕಲೆ ಕಲ್ತ್ರೂ ಅದೊಂದು 100% ಆಗಿ ಫುಲ್ ಎಫರ್ಟ್ ಹಾಕಿದೆ ಅದಕ್ಕೆ ಹೋದರೆ ಅದರದ್ದು ಒಂದು ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೇ ವಿ ಆರ್ ಟೇಕಿಂಗ್ ಟೈಮ್. ಸೊ ಖಂಡಿತ ಒಂದು ಬೇರೆ ಹಂತಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆ್ಯಂಡ್ ತಾತನ ಹೆಸರು ಡೆಫಿನೆಟ್ಲಿ ಉಳಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ವಿ. ಖಂಡಿತ ತುಳು ಬಂದಾಗ ಮಸ್ತ್ ನಮ್ಮದು ತುಳು ಉಂಡೆ ಇರ್ತೇ ರಾತ್ರಿಯಿಂದ ತುಳು ಶಿವಳ್ಳಿ ತುಳು ಖುಷಿ ಹೆಚ್ಚಿನಗಳಲ್ಲಿ ಮಾತಾಡೆಲ್ಲ ಗೊತ್ತಾಗ್ಬಿಟ್ಟು ಈರ್ನ ಪಾತ್ರ ಎಂಚ ಹೋಗ್ಕೊಂಡು ಆ ಕತೆಗೆ ಒಟ್ಟಿಗೆ ಹೋದು ಕೂಡ ಎಂಚ ಸೊ ಕತ್ತೆಡು ಅವೇ ಎಂಕ್ ಡೈರೆಕ್ಟರ್ ಏನೈತೆ ಡೈರೆಕ್ಟರ್ನ ಮೋರೆ ಸೂಪುಣ ಅಂದು ಪಂಡ ಅವು ಒಂಜಿ ಮಂತ ಕ್ಯಾರೆಕ್ಟರ್ಸ್ಲ ನೆಟ್ ಚೇಸ್ ಮಲ್ತೊಂದಿಪ್ಪೇರು. ಎನ್ನ ಕ್ಯಾರೆಕ್ಟರ್ಲ ಅಂಚನೆ ಉಂಡು, ಚೇಸ್ ಮಲ್ತೊಂದಿಪ್ಪುಣ ವಿತ್ ಆಳೆಗೊಂಥರ ಧೈರ್ಯ ಮಸ್ತ್ ಧೈರ್ಯವಾತಿ ನಿರೀಕ್ಷೆ ಮಲ್ಪಲೆ ಜನಗಳು. ಓ ಫುಲ್ ಸಸ್ಪೆನ್ಸ್ ನೆಟ್ ಒಂಥರ ದಾದ ಬನ್ನಾಗ ಈ ಸಸ್ಪೆನ್ಸ್ ಪಿಕ್ಚರ್ ಹಿಡಿದಾದ ಬನ್ನಾಗ ಏರ್ ದಾದ ಮಲ್ತೊಂದು ಉಲ್ಲೇರು ಬಂದ್ಪಿನಾನೆ. ಸೊ ಪೂರನ ಕ್ಯಾರೆಕ್ಟರ್ ಒಂಜಿ ಮಿಸ್ಟ್ರಿ ಉಂಡು, ಅವು ದಾದ ಬಂದು ನಿಕ್ಲು ತೂಗೋಡು ಪಕ್ಕ. ಸೊ ಅರ್ನ ಕ್ಯಾರೆಕ್ಟರ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಉಂಡು, ಮೆರ್ನ ಕ್ಯಾರೆಕ್ಟರ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಉಂಡು. ಸೊ ಪಕ್ಕ ಸಸ್ಪೆನ್ಸ್ ನಾಯಕ ನಾಯಕಿ ಆಂಡ್ ಬೇತೆ ಪುರ ಪಾತ್ರ ಅವಿನಾಶ್ ಬೊಕ್ಕ ರವಲಿಕ ಜೊತೆ ಒಟ್ಟಿಗೆ ಶೀತಲ್ ಶೆಟ್ಟಿ ಉಳ್ಳೇರು, ಅರ್ಜುನ್ ಯೋಗಿ ಬಂದು ಆರ್ಟಿಸ್ಟ್ ಮಾಧ್ಯಮ ಕ್ಷೇತ್ರ ಅಂದ ಶೀತಲ್ ಶೆಟ್ಟಿ ಬೊಕ್ಕ ಪ್ರಮೋದ್ ಶೆಟ್ಟಿ ಉಳ್ಳೇರು, ನಮ್ಮ ತುಳುತಾರೇನ ಅರವಿಂದ್ ಬೋಳಾರ್ ಉಳ್ಳೇರು. ಸೊ ಅವತ್ತಂದ ರಾಜೇಶ್ ನಟರಂಗ ಬೊಕ್ಕ ಮಿರ್ನಟಿ ಕ್ವಾಲಿಟಿ ರಂಗಿತ ರಂಗೇಡು ಆಕ್ಟ್ ಮಲ್ದಿನ ಅರವಿಂದ್ ರಾವ್ ಪೊಲೀಸ್ ಕ್ಯಾರೆಕ್ಟರ್ ಮಲ್ತಿದ್ದಾರೆ. ಒಂದೆಟ್ಟೊಂಜಿ ಡಿಫ್ರೆಂಟ್ ಆದೊಂಜಿ ಡಾಕ್ಟರ್ ಕ್ಯಾರೆಕ್ಟರ್ ಮಲ್ತೊಂದುಲ್ಲೇರ. ಸೊ ಫಾರ್ ಚೇಂಜ್ ಪೂರೇರ್ನೆಲ್ಲ ಅಕ್ಕ ದುಮ್ಮು ಮಂದಿನ ರೋಲ್ ಉಂಡು ಅಂತ ಡಿಫ್ರೆಂಟ್ ಆದ ಪೂರೇರ್ನೆಲ್ಲ ರೋಲ್ಸ್ ಉಂಡು.
ಸೊ ಬೇತೆ ಕಾಸ್ಟಿಂಗ್ಲ ಬೇಡ ಸುಂದರ್ ಸರ್ ಇರ್ಬೇಕು, ಉಷಾ ಭಂಡಾರಿ ಉಳ್ಳೇರು, ಸುಧಾ ಬೆಳವಡಿ ಉಳ್ಳೇರು, ಸೊ ನಮ್ಮ TV9 ಬಿಗ್ ಬಾಸ್ ರೆಹಮಾನ್ ಆರು ಉಳ್ಳೇರು. ಸೊ ಫಿಲ್ಮ್ ದೊಟ್ಟಿಗೆ ಒಂಜಿ ನಾಯಿಲ ಉಂಡು. ಸೊ ಅವಲ ಒಂಜಿ ಕೀ ಫ್ಯಾಕ್ಟರ್ ಫಿಲ್ಮ್ ರೋಲ್ ಉಂಡಾಯ್ತಲ್ಲ. ಸೊ ಈ ಥರ ಪೂರ ಆರ್ಟಿಸ್ಟ್ ಕಾಂಬಿನೇಷನ್ಸ್, ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ಸ್ ಉಂಟು. ಸರ್, ತಾವು ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ನಿರ್ವಹಿಸಿದ್ರಿ ಅಂತ ಹೇಳಿದ್ರಿ ತಾವೇ, ಹಾಗಾಗಿ ಸಾಹಸವನ್ನು ನಿರೀಕ್ಷೆ ಮಾಡ್ಬೋದು ಜನ, ಒಂದಷ್ಟು ಹೊಡೆದಾಟಗಳು. ಹೌದು, ಇದರಲ್ಲಿ ಆ್ಯಕ್ಷನ್ ಇದೆ, ಒಂದು ಇಂಪಾರ್ಟೆಂಟ್ ಚೇಸ್ ಸೀಕ್ವೆನ್ಸ್ ಇದೆ. ಆ್ಯಂಡ್ ಆ ಚೇಸ್ ಸೀಕ್ವೆನ್ಸಲ್ಲಿ ಪಾರ್ಕೋರ್ ಅಂತ ಏನು ಹೇಳ್ತದೆ, ಈ ಮನೆಯಿಂದ ಮನೆ ಹತ್ತೋದು, ಬಿಲ್ಡಿಂಗ್ ಎಗಿರೋದು, ಸೊ ಆ ಥರದ್ದೆಲ್ಲ ಒಂದಷ್ಟು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಚೇತನ್ ಡಿಸೋಜಾ ಅನ್ನೋ ಒಂದು ಆ್ಯಕ್ಷನ್ ಡೈರೆಕ್ಟ್ರು, ಆ್ಯಂಡ್ ತುಂಬ ಸಿನಿಮಾ ಮಾಡ್ತಾ ಇದ್ದಾರೆ ಇವತ್ತು. ಆ್ಯಂಡ್ ಅಂದರೆ ಒಂದು ತುಂಬ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಅಂತ ಟ್ರೀಟ್ ಮಾಡೋಂಥ ಒಂದು ಆ್ಯಕ್ಷನ್ ಡೈರೆಕ್ಟ್ರು. ಆ್ಯಂಡ್ ಇವತ್ತೇನು ನಾವು ದೊಡ್ಡ ದೊಡ್ಡ ಸಿನಿಮಾದಲ್ಲಿ, ಇಂಗ್ಲೀಷ್ ಸಿನಿಮಾದಲ್ಲಿ ನೋಡ್ತೀವಿ, ಆ ಥರದ್ದನ್ನು ಇಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಆ್ಯಂಡ್ ಆ ಆ್ಯಕ್ಷನ್ಸು ನಾನೇ ಮಾಡಿದ್ದೀನಿ ಈ ಸಲ. ಸೊ ಅದು ಎಕ್ಸ್ಟ್ರಾ ಪೇಮೆಂಟ್ ಎಲ್ಲ ಬಂದಿದೆ, ಪ್ರೊಡ್ಯೂಸರ್ ಕೂತಿದ್ದಾರೆ. ಡೂಪಿಲ್ಲ ಅಂದ್ರೆ ಕೆಲವು ಇದೆ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇದೆ. ಕ್ರಾವ್ ಮಗ ಅಂತ ಹೇಳಿ ಚೇತನ್ ಡಿಸೋಜಾ ಅವರೇ ನನಗೆ ಟ್ರೈನಿಂಗ್ ಕೊಟ್ಟು ಮಾಡಿಸಿರೋಂಥದ್ದು. ಅದನ್ನು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಟ್ರೈನಿಂಗ್ ಎಲ್ಲ ಆಗಿತ್ತು. ಅದೊಂಥರ ಒಳ್ಳೊಳ್ಳೆ ರೀತಿಲಿ ಕೊರಿಯೋಗ್ರಾಫ್ ಮಾಡಿ ಮಾಡಿಸಿದ್ದಾರೆ. ಈಗ ಡಾನ್ಸ್ ಕಲ್ತವರಿಗೆ ಈಗ ಫೈಟಿಂಗು ಆ ಥರನೇ ಅದೇ ಶೈಲಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನೋಡಿ, ನೀವು ಹಿಂಗೆ ಮಾಡ್ತೀರಾ, ಆದರೆ ಫೈಟಿಂಗ್ ಹಿಂಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಅವರೇ ಮಾಡಿದ್ದು ಸೆಟ್ಟಲ್ಲಿ. ಅರವಿಂದ್ ಬೋಳರ್ ಇದ್ದಾರಲ್ಲ, ಹಾಗಾಗಿ ಸಹಜವಾಗಿ ಜನ ನಿರೀಕ್ಷೆ ಮಾಡ್ತಾರೆ ಒಂದಷ್ಟು ಹಾಸ್ಯ ಖಂಡಿತವಾಗಿದೆ. ಹಾಸ್ಯ ಮತ್ತು ಕತೆ ಯಾರು ಒಟ್ಟೊಟ್ಟಿಗೆ ಹೋಗ್ತದೆ ಹೇಗೆ? ಯಾಕಂದ್ರೆ ಪೊಲೀಸ್ ಅಧಿಕಾರಿ ಇದ್ಮೇಲೆ, ಅದು ಕೂಡ ಒಂದು ಚೇಜ್ ಇದ್ಮೇಲೆ ಹಾಸ್ಯಗೆ ಎಲ್ಲಿ ಜಾಗ ಇದೆ? ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕಾಮಿಡಿ ಅನ್ನೋದು ಇಟ್ಸ್ ಎಸೆನ್ಷಿಯಲ್ ಪಾರ್ಟ್ ಫಿಲ್ಮಲ್ಲಿ, ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ನಾವು ಸೀರಿಯಸ್ ಆಗಿ ಮಾಡ್ತಾ ಹೋದ್ರೆ ಜನರಿಗೂ ಬೋರ್ ಹೊಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಕತೆಗೆ ಎಷ್ಟು ಕಾಮಿಡಿ ಬೇಕಾ ಅಷ್ಟಿದೆ. ಸೊ ಅವರ ಪಾತ್ರನೂ ಕೂಡ ಕತೆಗೆ ಒಂದು ತಿರುವು ಕೊಡ್ತಾ ಹೋಗುತ್ತೆ. ಎಲ್ಲರ ಜೊತೆ ಅವ್ರ ಕಾಂಬಿನೇಷನ್ ಸೀನ್ಸ್ ಕೂಡ ಇದೆ. ಅವ್ರ ಸೀನ್ಸ್ ಬಂದಾಗ ಪಕ್ಕ ಖಾಲಿ ತುಳು ಆರ್ಟಿಸ್ಟ್ ಆದ್ರೂ ಇಲ್ಲಿ ಕನ್ನಡದ ಜೊತೆಗೆ ತಮಿಳ್ ಡೈಲಾಗ್ಸ್ ಎಲ್ಲ ಇದೆ. ಸೊ ಥರ ಫನ್ನಿ ಇನ್ಸಿಡೆಂಟ್ಗಳಿದೆ. ಅವ್ರು ಬಂದಾಗಲೇ ತುಂಬ ಸೀಕ್ವೆನ್ಸ್ ಅಲ್ಲಿ ಒಂಥರ ಇನ್ನೂ ಲೈವ್ಲಿ ಆಗಿ ಇರುತ್ತೆ. ಸೊ ಕತೆ ಯಾರು ನಂದು ಕತೆ ಚಿತ್ರಕಥೆ ಒಂಜಿ ಪರ್ಟಿಕ್ಯುಲರ್ ಆದ ಒಂಜಿ ರಾಧಿಕಾರ್ನ ಕ್ಯಾರೆಕ್ಟರ್ದ ಒಂಜಿ ಇನ್ಸ್ಪಿರೇಷನ್ ದೆತೊಂದು ಐತ ಮಿತ್ತೆಂಕು ನೈಜ ಕಥೆನ ಆತ ಆಲ್ರೆಡಿ ದಾದ ಪನಕ ಆಲ್ರೆಡಿ ಇನ್ಸಿಡೆಂಟ್ ಪುರ ಇತ್ತನಿಕ ಟೀಸರ್ ತೂಂಡಾಂಡ ಬ್ಯಾಂಗ್ಳೂರು ಇಂಚಿನ ಇನ್ಸಿಡೆಂಟ್ ಆತಂದು. ಸೊ ರಾತ್ರಿ ಕೊಂಜಕ್ಕುಲು ಟ್ರಾವೆಲ್ ಮಲ್ಪನಾಗ ಪೂರ ಏತ್ ಸೇಫ್ ಆದ ಅನ್ಎಕ್ಸ್ಪೆಕ್ಟೆಡ್ ಪೂರ ಇನ್ಸಿಡೆಂಟ್ ಆಂಡ್ಪಂಡಾಣ ಇಂಚಿನ ಪೂರ ಆಪುಂಡು ಬಂದದ್ದು. ಸೊ ಅಂಚಿನ ರಿಯಲ್ ಲೈಫ್ ಇನ್ಸಿಡೆಂಟ್ ಬೇತೆ ಬೇತೆ ಕಡೆ ಆತಿನ ಅಂಚ ಇನ್ಸಿಡೆಂಟ್ ನಿತ್ತುಡು ಇಚ್ಚಿಪ ಒಂಜಿ ಇನ್ಸಿಡೆಂಟ್ ಆಂಡ್ ನಮ್ಮ ಕೋವಿಡ್ ಬರ್ತದ್ದು ಪೂರೆಲ್ಲ ಒಂಜಿ ಫೇಸ್ ಮಲ್ತ. ಸೊ ಅಂಚಿನ ಒಂಜಿ ಪೂರೆಲ್ಲ ಫೇಸ್ ಮಲ್ತಿನ ಒಂಜಿ ಇನ್ಸಿಡೆಂಟ್ಲ ಉಂಡು. ಸೊ ಅವೆಲ್ಲ ಒಟ್ಟಿಗೆ ಒಂಜಿ ಕ್ಲಬ್ ಮಲ್ತನಾಂಡ ಆ ರೀತಿದ ಒಂಜಿ ಕಮರ್ಷಿಯಲ್ಸ್ ಒಟ್ಟಿಗೆ ಒಂಜಿ ಎಡ್ಡೆ ಮೆಸೇಜ್ ಎಂಚಕೂರಲ್ಲ ಒಂದು ಪೂರ ಒಂಜಿ ಕಾಂಬಿನೇಷನ್ ಮಲ್ತಿನ ಸಿನಿಮಾ. ಏತ್ ದಿನ ಚಿತ್ರೀಕರಣ ಓಲ್ಪರ ಮಾಡ್ತಾರೆ. ಸೊ ಒಂದು ಆಲ್ಟುಗೆದರ್ 52 days ಸಿಂಕಲ್ ಶೆಡ್ಯೂಲ್ ಮಲ್ತಿತ್ತ. ಬ್ಯಾಂಗ್ಳೂರು, ಉಡುಪಿ, ಕಾಪು, ಕೊಚ್ಚಿನ್ ಶೂಟ್ ಮಂದ, ಹಿಮಾಚಲ್ ಪ್ರದೇಶ ಡೆಡ್ ಬ್ಯೂಟಿಫುಲ್ ಲೊಕೇಶನ್ಸ್. ಸೊ ಹಿಂದಿ ಸಿನಿಮಾಗ್ಲ ಅಲ್ಪ ಪರ್ಮಿಷನ್ ತಿಕ್ಕುದಿಜ್ಜಿ ಅಂಚಿನ ಪೂರ ಸ್ಪೆಷಲ್ ಪರ್ಮಿಷನ್ ದೇತೊಂದು ಪೂರ ಶೂಟ್ ಮಂದ. ಖಂಡಿತ ಅವ್ರ ಸ್ಕ್ರೀನ್ ಹಿಡ್ದು ನಾಗ ಬಾರಿ ಶೋಕ್ ತೋಜುಂಡು. ಸೊ ಅಂಚೆ ಎಡ್ಡೆ ಸಾಂಗ್ಸ್ಲ ಉಂಡು. ಸೊ ಫಿಲ್ಮ್ ಟೂನಾಗ ಜನಕ್ಲಿಗೆ ನನ್ನ ಜಾಸ್ತಿ ಲೈಕ್ ಆಪುಂಡು. ಸೊ ಸಿನಿಮಾದ ಆಯ್ತು ಓಡ್ ಬಂದಾಣ ಡೆಫಿನೆಟ್ ಆದ ಒಂಜಿ ವಿಜುವಲ್ ಟ್ರೀಟ್ ಆಪುಂಡು. ಖಂಡಿತ ಐತ ಬಗೆಟೆ ಬರ್ಪೆ ದಯ ತೂಗೋಡನ್ನು ಮಲ್ಲ ಪ್ರಶ್ನೆ ಬರ್ಬೋದು. ಆಯ್ತು ಅನ್ನೋಟ್ಟು ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ನನ್ಗೆ ಗೊತ್ತಿರೋ ಹಾಗೆ ಒಬ್ಬರು ಹೊಸ ನಾಯಕ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಡುವಾಗ ಮನಸ್ಸಲ್ಲಿ ನಾನು ಶಂಕರ್ನಾಗ್ ಥರ ಪಾತ್ರ ಮಾಡಬೇಕು ಅಥವಾ ಟೈಗರ್ ಪ್ರಭಾಕರ್ ಅವರನ್ನು ಮಾದರಿಯಾಗಿ ಇಟ್ಕೊಳ್ಬೇಕು, ಸಾಯಿ ಕುಮಾರ್ ಅವರನ್ನು ಮಾದರಿ. ನಿಮಗೆ ಆ ರೀತಿ ಅನ್ನೋದು ಒಂದು ಕಲ್ಪನೆ ಇತ್ತು? ಇಲ್ಲ, ಆ್ಯಕ್ಚುಲಿ ನಾವೊಂದು ಇಬ್ಬರು ಪೊಲೀಸ್ ಅವ್ರನ್ನ ಮೀಟ್ ಮಾಡಿದ್ದೆ ಆ್ಯಂಡ್ ಅವರ ಭಾವಗಳನ್ನ ನೋಡಿದ್ದೆ. ಸೊ ಅದನ್ನು ಮೈಂಡ್ಸೆಟಲ್ಲಿ ಇಟ್ಕೊಂಡು ಪ್ಲಸ್ ನಮಗೆ ಬೇಕಾಗಿರೋ ಕಥೆಯಲ್ಲಿ ಹೇಗೆ ಅದನ್ನು ಟ್ರೀಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಆದಷ್ಟು ಗತ್ತಿರಬೇಕು ಆ್ಯಂಡ್ ಆ ವಾಯ್ಸ್ ಇರಬೇಕು. ಸೊ ಇದನ್ನೆಲ್ಲ ಡೈರೆಕ್ಟ್ರು ಹೇಳಿದರು ಆ್ಯಂಡ್ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್
ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡಿ ಯು ಡನ್ ದಿಸ್ ಆ್ಯಂಡ್ ಸ್ವಲ್ಪ ಐ ಥಿಂಕ್ ಜಸ್ಟಿಫೈ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆದಷ್ಟು ರಿಯಲಿಸ್ಟಿಕ್ ಆಗಿ ಇರಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿದ್ದೀನಿ. నేను పిరుంజి పన్నాగా ఫిలిం డైరెక్ట్ ಒಂಥರ ಡಬಲ್ ರೋಲ್ ಅಂದು ಪನಲಿ ಆಕ್ಟಿಂಗ್ ದ ಒಟ್ಟಿಗೆ ಆರ್ಟ್ ಡೈರೆಕ್ಷನ್ ನಮ್ಮಂದಿರ ಒಂಥರ ಚಾಲೆಂಜಿಂಗ್ ಅಂದ್ ಸೊ ಪೂರಾ ಸೆಟ್ ಪೂರ ರೆಡಿ ಆಯ್ನದ ಬೊಕ್ಕ ಪಿರ ವಾಪಸ್ ಆಕ್ಟಿಂಗ್ ದ ಕ್ಯಾರೆಕ್ಟರ್ ದೊಲೆ ಬರ್ಪುನಲ ಒಂಥರ ಚಾಲೆಂಜಿಂಗ್ ಸೊ ರೆಡ್ ರೋಲ್ ಮಲ್ತಿದ್ದಾರೆ ಅದು ಸೊ ಸಿನಿಮಾ ಟೆಕ್ನಿಷಿಯನ್ ಆದ್ಲೆ ವರ್ಕ್ ಮಾಡ್ತಿದ್ದಾರೆ ಆಲ್ರೆಡಿ ಗೊತ್ತು ಪೂರ ಲಾಸ್ಟ್ ಬಸ್ ಸ್ಟೇಟ್ ಅವಾರ್ಡ್ ಪಿರವಡ್ಲ ರೆಡ್ ಇಲ್ಲ ಈರು ಬಂಡರ್ ಡ್ಯಾನ್ಸ್ ಮಾಡ್ತಂತಿನಾರ ಎಂಚಾಡು ಬಂಗಾಣೆ ಚಾಲೆಂಜಿಂಗ್ ಆತಿತ್ತು ಕೊಂಚ ಪಿರೋಡು ರಂಗಿ ತರಂಗದ ಅಂದು ಎಂಕ ಮಸ್ತ್ ಖುಷಿ ಅಂಡು ಒಂದು ಮಲ್ಪರೆಗ್ ಚೆಕ್ಪಂಡ ಏನ್ ಪನ್ನೋಡು ಒಂದು ಆ ಟೈಮ್ ಎಂಕ್ ಬರೋಂತಿದ್ನ ರೋಲ್ಸ್ ಮಂತ ಒಂಜೇ ಲೆಕ್ಕ ಇತ್ತಂಡು ಒಂಜ ಪ್ರೆಗ್ನೆಂಟ್ ಇದ್ದಡ ಅಮ್ಮನ ಪಾತ್ರ ಇಪ್ಪೋಡು ಅಥವಾ ಕೂಡ ಇಂಚನೆ ಮಸ್ತ್ ವೀಕ್ ಪಾತ್ರ ಅಂಕ್ಳು ಪೋಡಿಗೆ ಟೊಂಪಣಮಂತ ಎಂಕ್ ಮಲ್ತಿದ್ ಅವು ಸಾಕಾತಿತ್ತುಂಡು ಸೊ ಐಕೆ ಬೆತ್ ಏನು ಮುಕ್ಕಳು ಸ್ಕ್ರಿಪ್ಟ್ ಪಣ್ಣಾಗ ಎಂಕ್ ಮಸ್ತ್ ಖುಷಿ ಅಂಡು ಮಸ್ತ್ ಖುಷಿಟೇ ಮಲ್ದಿದೆ ಅವಲ ಬೇತೆ ಆಕ್ಷನ್ ಮಲ್ಪುಣದಲ್ಲ ಒಂಜಿ ರೆಡಿ ಮಲ್ತಾರ ಕಲ್ತಾರ ಟ್ರೈನಿಂಗ್ ಮಲ್ತಿತ್ತ ಅವು ಕ್ರಾವ್ ಮಗ ಪಂಡ್ತು ಮಾರ್ಷಲ್ ಆರ್ಟ್ ಆರ್ಟ್ ಫಾರ್ಮ್ ಅವು ಟ್ರೈನಿಂಗ್ ಆತ್ನ ಅವೇ ಚೇತನ್ ಡಿಸೂಜ ಆಕಳು ಮಂತ ಟ್ರೈನಿಂಗ್ ಮಲ್ತದ ಸರ್ ತಾವೇನಾದ್ರೂ ಆ ರೀತಿ ಟ್ರೈನಿಂಗ್ ಅಲ್ಲಿ ತಗೊಂಡಿದ್ದೀರಾ? ನಾನು ಅವ್ರ ಹತ್ರನೇ ಮುಂಚೆ ತಗೊಂಡಿದ್ದೆ ಇನ್ನೊಂದು ಸಿನಿಮಾಗೆ. ಸೊ ಅದು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇದೇ ಸಿನಿಮಾ ಆಗಿರೋದ್ರಿಂದ ಅದು ಹೆಲ್ಪ್ ಆಯ್ತು. ಸೊ ಅದು ಬಿಟ್ಟು ಟ್ರೈನಿಂಗ್ ಆ ಥರ ಏನು ಇರಲಿಲ್ಲ ಈ ಸಿನಿಮಾಗೆ. ಆನ್ ಸ್ಪಾಟ್ ಅದೇ ಇನ್ನೊಂದು ತಾವು ಈ ಬಹುಶಃ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಹೆಚ್ಚು ಚಿತ್ರೀಕರಣ ಆಯಿತು ಅಂತ ಹೇಳಿದ್ರು. ನಟರು ಕೂಡ ಸಾಕಷ್ಟು ಜನ ಇದ್ದಾರೆ, ಅವರ ಜೊತೆ ಕೆಲಸ ಮಾಡುವ ಆ ಒಂದು ಅನುಭವ. ನಾವು ಆ್ಯಕ್ಚುಲಿ ಅರವಿಂದ್ ಬೋಳಾರ್ ಅವ್ರ ಜೊತೆ ಮಾತ್ರ ಒಂದು ಸೀನ್ ಮಾಡಿದ್ದೆ ಆ್ಯಂಡ್ ಅದಷ್ಟು ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ. ಬಟ್ ಅವ್ರ ಜೊತೆ ಅಂದರೆ ಆಫ್ ಸ್ಕ್ರೀನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಇಲ್ಲಿ ನಾನು ಅದೇ ನಿನ್ನೆ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿನ ಜನ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಏನಂತಾರೆ ಊಟದ ಬಗ್ಗೆ ಆಗಿರಲಿ ಅಥವಾ ಇಂಟ್ರಾಕ್ಷನ್ ಅದ್ಭುತವಾಗಿರುತ್ತೆ. ಆ್ಯಂಡ್ ನೆನ್ನೆ ಮಲ್ಲಿಗೆ ಬಗ್ಗೆ ಮಾತಾಡಿದೆ, ಮೀನ್ ಬಗ್ಗೆ ಮಾತಾಡಿದೆ. ಸೊ ಇದೆಲ್ಲ ತುಂಬಾ ಕರಾವಳಿ ಅಂದಾಗ ಮೀನು ಬದ್ದೇ ಬರುತ್ತೆ. ಶೃಂಗೇರಿ ಸ್ವಲ್ಪ ನಮ್ದು ತಂದೆದು ಶೃಂಗೇರಿ ಊರು. ಆ್ಯಂಡ್ ಬಟ್ ಶೃಂಗೇರಿಲಿದ್ದು ನಾವು ಇವರ ನಾನ್ ವೆಜಿಟೇರಿಯನ್. ಬಟ್ ನಾನು ಚಿಕ್ಕವನಿದ್ದಾಗ ಮೀನು ತಿಂತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಬಂದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಒಂದಷ್ಟು ಬೇರೆ ಬೇರೆ ಕಡೆ ಮೀನು ಕೊಡಿಸಿದ್ದು ಇವತ್ತು ಭಾಳ ಹೆಲ್ಪ್ಫುಲ್ ಆಯಿತು. ಆ್ಯಂಡ್ ಎಲ್ಲ ಹೋಟ್ಲ್ ಮಾಡೋಕ್ಕೆ ಸ್ವಲ್ಪ ತಾಕತ್ ಕೂಡ ಬಂತು. ಖಂಡಿತ ಅವರು ಅದೇ ಹೇಳೋರು, ನಾನು ಮೀನು ಕೊಡಿಸಿದಂತಾನೆ ಇವಾಗ ಎಕ್ಸ್ಟ್ರಾ ಒಂದು ಡೈ ಹೊಡಿಗೆ. ಎಸ್ಪೆಷಲಿ ನನ್ನ ಫೇವ್ರೆಟ್ ಗಿರಿಮಂಜ ಮತ್ತೆ ನಾರಾಯಣ. ಸೊ ನಾನು ಐ ಥಿಂಕ್ ಮಂಗಳೂರಿಗೆ ಬಂದಾಗ ಅಲ್ಲಿ ಹೋಗ್ತೀನಿ. ಖಂಡಿತ. ಅಂಚನೆ ಈ ಸಿನಿಮಾದ ಸಂಗೀತ ಬೊಕ್ಕ ಸಾಹಿತ್ಯ ಸಂಗೀತ ಬತ್ತದ ಕಾರ್ತಿಕ್ ಆಚಾರ್ಯ ಬಂದ ಆರ್ಲ ನೇಟಿವ್ ಬತ್ತರ್ನ ರೂಟ್ಸ್ ಬತ್ತದ ಕಾರ್ಕಳ. ಬಟ್ ಅದು ಪುಟ್ಟು ಬೆಳೆದಿನ ಪೂರ ಬಾಂಬೆ. ಸೊ ಜಾಸ್ತಿ ತಮಿಳ್ ಫಿಲ್ಮ್ಸ್ದೇ ವರ್ಕ್ ಮಾಡಿದ್ದೀನಿ. ಸೊ ಕನ್ನಡಗೂ ಒಂದು ಫಸ್ಟ್ ಪ್ರಾಜೆಕ್ಟ್ ಲಿರಿಕ್ಸ್ ಬತ್ತದ ಡಾಕ್ಟರ್ ಉಮೇಶ್ ಪಿಲಿಕುಡೆಯಲ್ಲಿ ಬಂದ ಆರು ಬೈ ಪ್ರೊಫೆಷನ್ ಡಾಕ್ಟರ್ ಮುಲ್ ಕುಡ್ಲಿದ್ದಾರೆ. ಸೊ ಆರು ನಾವು ಸಾಂಗ್ ಬೇಕು ಒಂಜಿ ಸಾಂಗ್ ಅನ್ನ ಕಂಬೈಂಡ್ ಅದು ಬರುತ್ತೆ. ಸೊ ಆಲ್ ಟುಗೆದರ್ 9 ಸಾಂಗ್ಸ್ ಒಂದು ಫಿಲಮ್. ಸೊ ಆಯ್ತು ಸಿಂಗರ್ಸ್ ಬತ್ತು ವಿಜಯ್ ಪ್ರಕಾಶ್ ಬೊಕ್ಕ ಮಕ್ಬೂಲ್ ಮನ್ಸೂರ್ ಮೊಹಮ್ಮದ್ ಬಂದು ಕೇರಳದ ಪಾಪ್ಯುಲರ್ ಸಿಂಗರ್. ಅಕ್ಲ ಕಾಂಬಿನೇಷನ್ ಒಂಜಿ ಮನದ ಹೊಸಿಲ ಬಂದ ಸಾಂಗ್ ಆಲ್ರೆಡಿ ಯೂಟ್ಯೂಬ್ ಜಿಂಜ ಹಿಟ್ ಆತನು. ಅದೊಕ್ಕ ಬೆನ್ನಿ ದಯಾಳ್ ಸಿಂಗರ್ ಅರ್ನ ಒಂಜಿ ಶಾಲಾಲ ಲವ್ ಬಂದ ಸಂಚಿತ್ ಹೆಗಡೆ ಏನು ನಿಜಾನ ಏನಿದು ಬಂದ ಇಂಕ್ಲು ಹಿಮಾಚಲ್ ಶೂಟ್ ಮಲ್ದಿನ ಸಾಂಗ್. ಸೊ ಬೊಕ್ಕ ಮನದ ಹೊಸಿಲ್ದ ಒಂದು ಫೀಮೇಲ್ ವರ್ಷನ್ ಉಂಡು ಅನುರಾಧ ಭಟ್ ಎಗೇನ್ ಮಕ್ಬೂಲ್ ಮನ್ಸೂರ್ ಆರ್ಪಂತೀನಿ. ತೆರೆಯ ಮರೆಯಪ್ಪ ಅಂದ್ರೆ ಟೈಟಲ್ ಟ್ರ್ಯಾಕ್ ಉಂಡು ಅವು ಹರೀಶ್ ವೆಂಕಟ್ ಬಂತೀನಿ. ಸೊ ಐತೊಟ್ಟಿಗೆ ಒಂದು ಇನ್ಸ್ಟ್ರೂಮೆಂಟಲ್ ಟ್ರ್ಯಾಕ್ಲ ಉಂಡು. ಫಿಲಮ್ ಡೆಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ಲ ಉಂಡು. ಖಾಲಿ ಆಲ್ಬಮ್ ಡತ್ ಫಿಲ್ಮ್ ಲಂಚನೆ ಉಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್. ಸರಿ ತೀರಡ ಎಕಡೆ ಬತ್ತನು ಈ ಸಿನಿಮಾ ಒಂದು ದಾಯ ತೋಡು ಚೇಸನ್ ಜನ ದಾಯ ಅಡೆಯಬಹುದು ತೋಡು ಒಂಜಿ ಫುಲ್ ಆನ್ ಎಂಟರ್ಟೈನರ್ ಉಂದು ಮಸ್ತ್ ಕನ್ನಡಂತೋ ಬೆತ್ತ ಕರಾವಳಿದೋ ಮಂತ ಇಂಪಾರ್ಟೆಂಟ್ ಏರೇರು ಆ್ಯಕ್ಟರ್ಸ್ ನಾಕ್ಲು ಉಳ್ಳೇರು ಅಕ್ಳು ಮಂತ ನೆಟ್ಟು ಉಳ್ಳೇರು ಬೆತ್ ಒಂಜಿ ವಿಜುವಲ್ ಟ್ರೀಟ್ ದೊಟ್ಟುಗು
ಟೆಕ್ನಿಕಲಿ ಸ್ಟ್ರಾಂಗ್ ಆತ್ನ ಒಂಜಿ ಒಂದು ಮೂವಿ ಒಂದು ಐಕೆ ಬತ್ತದ ಕಾಂಟೆಂಟ್ ಓರಿಯೆಂಟೆಡ್. ಟೆಕ್ನಿಕಲಿ ಸ್ಟ್ರಾಂಗ್ ಟೆಕ್ನಿಕಲಿ ಸ್ಟ್ರಾಂಗ್ ಪಂಡ ಐತೆ ಎಂಕ್ಲ DOP ಸರ್ ಬತ್ತದ ಅನಂತರಾಜ್ ಅರಸ್ ಪಂಡ್ತ ಅಕ್ಳು ಒಂದೊಂಜಿ ಫ್ರೇಮ್ ಅನ್ಲ ಟೈಮ್ ಗೆತಂತ ಮಲ್ತೇರ ಲೈಟಿಂಗ್ ಅವಡು ಅವು ಎಂಚ ಬರೋಡು ಎಂಕ್ಳು ಮಂತ ಲೈಕ್ ಇತ್ತೆ ತೋಜುವ ಪಂಡ ಇದು ಒಂದೈಟ್ ಟೀಸರ್ ಅವು ಆಕಳನೇ ಅಂತ ಪಣೋಳಿ ಜೇಕ್ ಪಂಡ ಆಕಳ ಯಾವೇ ಕ್ಯಾಮ್ರಾ ಕೊಳ್ಳಂಡಲ್ಲ ಸರ್ ಪಣಂತೀರಿ ಯಾವೇ ಕ್ಯಾಮ್ರಾ ಕೊಳ್ಳಂಡಲ್ಲ ಆಕಳ ಅವೇ ಎಂಕ್ಳೆ ಗೊತ್ತಾವಂತ ಇತ್ರಿ ಆಕಳಿಗೆ ಗೊತ್ತಿಪ್ಪುಣತ. ಸೊ ಆ ಲೈಟಿಂಗ್ ಕಡೆ ಆಕಳ ಅಂಚಿತ್ನೇ ಸೇಮ್ ಎಫೆಕ್ಟ್ ಕೊಳಂತಿದ್ದಾರೆ. ಸೊ ಅವು ಆಕಳನ ಒಂಜಿ ಸ್ಪೆಷಾಲಿಟಿ. ಖಂಡಿತ ಸರ್. ತಾವು ಇದೋ ಡ್ಯೂಪ್ ತಾವೇ ಮಾಡಿದ್ರಿ ಅಂತ ಹೇಳಿದ್ರಿ, ಕೆಲವೆಲ್ಲ ಸ್ಟಂಟ್ ಎಲ್ಲೋ ಸ್ವಲ್ಪ ಅಪಾಯಕಾರಿ ಸನ್ನಿವೇಶಗಳು ಬಂತ ಎದುರಾಯ್ತು? ಆ್ಯಕ್ಚುಲಿ ಮಂಗಳೂರಲ್ಲಿ ಒಂದು ಶೂಟ್ ಮಾಡಿದ್ವಿ, ಇದೊಂದು ಫೈಟ್ ಸೀನ್ಗೆ. ಆ್ಯಂಡ್ ಅದು ಒಂದು ಬಾಲ್ಕನಿಯಿಂದ ಇನ್ನೊಂದು ಬಾಲ್ಕನಿ ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡ್ತೀನಿ, ಅಂದರೆ ವಿತೌಟ್ ಹಾರ್ನೆಸ್ ಹಾಕಿದ್ದು. ಹೌದು. ಸೊ ಅದು ಒಂಜಿ ಇರ್ದು ಪಿರೊಂಜಿ ಕಟ್ಟಕ್ಕೆ ಪಾಸ್ ಆಪಿನ. ಸೊ ಇಟ್ಸ್ ಅ ಫೋರ್ತ್ ಫ್ಲೋರಲ್ಲಿ ನಾನು ಐ ಆಮ್ ಸಪೋಸ್ ಟು ಆ್ಯಕ್ಚುಲಿ ಮೂವ್ ಮಾಡಬೇಕಾಗಿತ್ತು. ಆ್ಯಂಡ್ ನಾನು ಇವಾಗ ನೆನ್ನೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನಾನು ಯೋಚನೆ ಮಾಡಿದೆ, ಅಂದರೆ ಈ ಪ್ರಶ್ನೆ ಕೇಳಿದ್ದಕ್ಕೆ. ಸೊ ಅವಾಗ ಅಂದ್ಕೊಳ್ತಾ ಇದ್ದೆ ಅದು ನಾನು ರಿಸ್ಕ್ ತೊಗೊಂಡ ಅಥವಾ ಇನ್ನೊಂದು ಅಂತ. ಬಟ್ ಅವಾಗ ಅಲ್ಲಿ ಎಲ್ಲರೂ ಸಪೋರ್ಟ್ ಇದ್ದರು, ಟೆಕ್ನಿಷಿಯನ್ಸ್ ಇದ್ದರು. ಸೊ ಆ ಹಾರ್ನೆಸ್ ಹಾಕಿದ್ವೋ ಅಥವಾ ವಿತೌಟ್ ಹಾರ್ನೆಸ್ ಮಾಡಿದ್ವೋ ಗೊತ್ತಿಲ್ಲ. ಬಟ್ ಇವತ್ತು ಅನಿಸುತ್ತೆ ನಾನು ಅದು ಯಾಕೆ ಮಾಡಿದೆ ಅಂತ ಅನ್ಸುತ್ತೆ. ಬಟ್ ಆ ಸಿನಿಮಾಗೆ ಅದು ಬೇಕಾಗಿತ್ತು. ಆ್ಯಂಡ್ ಒಂದು ಟೈಮ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅದನ್ನು ಇನ್ನೊಬ್ರು ಮಾಡೋದು ಅಥವಾ ಇನ್ನೊಬ್ರನ್ನ ಕರೆಸೋದು. ಸೊ ಐ ಥಿಂಕ್ ನನಗೆ ಅನಿಸ್ತು ಓಕೆ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಡ್ರಿಲ್ಲಿಂಗ್ ಇನ್ನೊಂದು ಒಂದು ಅದೇ ಫೈಟಲ್ಲಿ ಒಂದು ಡ್ರಿಲ್ಲಿಂಗ್ ಕಣ್ಣತ್ರ ಬರುತ್ತೆ ಆಲ್ಮೋಸ್ಟ್. ಸೊ ಅದನ್ನು ಒಂದು ಸ್ವಲ್ಪ ಡೇಂಜರಸ್ ಅಂತ ಅನ್ನಿಸ್ತು ಆ್ಯಕ್ಚುಲಿ. ನಾಯಕ ಅಂದಮೇಲೆ ಎಲ್ಲೋ ಬೇಕು, ಸಾಹಸ ಬೇಕು, ನೃತ್ಯ ಬೇಕು. ನೃತ್ಯದಾಗೊಂದು ವಿಚಾರ ಬಂತು. ಡಾನ್ಸ್ ಇದ್ರಲ್ಲಿ ಮಾಡಿಲ್ಲ. ಹಿಮಾಚಲ್ನಲ್ಲಿ ಅದು ಕೊರಿಯಾ ಚಳಿನಲ್ಲಿ ಅದೊಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. -ಡಿಗ್ರಿನಲ್ಲಿ ಬಿಲೋ -2 ಅಪ್ ಟು 13 ವರೆಗೂ ಕೂಡ ಹೋಗಿದೆ. ಅಲ್ಲಿ -13 ವರೆಗೂ ಕೂಡ ಚಳಿನಲ್ಲಿ ಅದು ಡಿಫ್ರೆಂಟ್. ಇಲ್ಲಿ ಮಂಗಳೂರಿನಲ್ಲಿ ಎಷ್ಟು ಸೆಕೆ ಇದೆಯಾ ಅಲ್ಲಷ್ಟೇ ಕಂಪ್ಲೀಟ್ ಡೆಡ್ ಅಪೋಸಿಟ್ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಕೂಡ ಶೂಟ್ ಮಾಡಿದ್ದೀವಿ. ಅದು ಒಂಥರ ಚಾಲೆಂಜಿಂಗ್ ನಮಗೆ. ಬೇರೆ ಅನುಭವಗಳು ಈ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭಗಳಲ್ಲಿ ತುಂಬ ಖುಷಿ ಕೊಟ್ಟಂಥ ವಿಚಾರಗಳು ತುಂಬಾ ಇದೆ. ನಮ್ಗೊಂದೊಂದು ಸೀನ್ ನೋಡಿದಾಗ ಕೂಡ ಶಾರ್ಟ್ ಚೆನ್ನಾಗಿ ಬರ್ತಾ ಇದೆ, ನಮ್ಮ ಮೈಂಡಲ್ಲಿ ಏನಿದೆ ಅದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಇನ್ನು ಸಿನಿಮಾ ನೋಡಿ ಜನ ಇಷ್ಟಪಟ್ಬಿಟ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಏನು ಹೇಳ್ತೀವಿ, ಎಲ್ಲದಕ್ಕಿಂತ ದೊಡ್ಡ ಖುಷಿ. ಎಲ್ಲರ ಎಫರ್ಟ್ ಇವತ್ತು ಟೀಮ್ ಆ್ಯಸ್ ಆಗಿ ಏನು ಎಫರ್ಟ್ ಹಾಕಿದ್ದೀವ, ಸೊ ಎಲ್ಲರ ಒಂದು ಎಫರ್ಟಿಗೆ ಒಂದು ಬೆಲೆ ಸಿಕ್ಕರೆ, ಎಲ್ಲರ ಒಂದು ಕೆಲಸ ನೋಟಿಫೈ ಮಾಡಿದೆ ಜನ. ಸೊ ನಮಗೆ ಅದಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ. ಪ್ರೊಡ್ಯೂಸರ್ಸ್ಗೆ ಡೆಫಿನೆಟ್ ಆಗಿ ನಾವೇನು ಹೇಳ್ತೀವಿ, ಆಡಿಯನ್ಸ್ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಮಾತ್ರ. ಟೆಕ್ನಿಷಿಯನ್ಸ್ ಅಥವಾ ಆರ್ಟಿಸ್ಟ್ಗಳಿಗೆ ಜನ ನೋಡಿ ಸಿನಿಮಾನ ಲೈಕ್ ಮಾಡೋದು ಫಸ್ಟ್ ಪ್ರಯಾರಿಟಿ ಇರುತ್ತೆ. ಈಗ ತುಂಬ ಸಿನಿಮಾಗಳು ದುಡ್ಡು ಮಾಡ್ಬೋದು, ಬಟ್ ಜನರಿಗೆ ಇಷ್ಟ ಆಗಲ್ಲ. ಸೊ ಇಷ್ಟ ಆಗಿನೂ ದುಡ್ಡು ಮಾಡೋದು ಇದೆಲ್ಲ ಅದು ಇಂಪಾರ್ಟೆಂಟ್. ಸೊ ಅದು ಎರಡೂ ಇಲ್ಲಿ ಆಗಬೇಕು. ಖಂಡಿತವಾಗ್ಲೂ ಆ ಥರ ಕಂಟೆಂಟ್ ಇದೆ. ಸಂದೇಶ ಅನ್ನೋದ್ರಿಗೆ ಈ ಸಿನಿಮಾದ ಮೂಲಕ ಜನರಿಗೆ ಸಂದೇಶಗಳನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದೆ. ಆ ಸಂದೇಶ ಏನು ಅಂಥೇಳಿ ಕೆಲವೊಂದಿದೆ, ಒಂದೇ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಸಿಂಪಲಾಗಿ ಹೇಳಬೇಕಂದ್ರೆ ಎಫರ್ಟನ್ನು ಬಿಡಬೇಡಿ, ಕಂಟಿನ್ಯೂ ಮಾಡಿ. ಇವತ್ತೆಲ್ಲ ನಾಳೆದು ನಿಮಗೆ ರಿಸಲ್ಟನ್ನು ಕೊಟ್ಟೇ ಕೊಡ್ತೀವಿ. ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲೂ ಕೂಡ ಒಂಥರ ಧೃತಿಗೆಡದೆ ನೀವು ಮುಂದುವರಿಯಿರಿ. ಅದೇ ರೀತಿ ಇವಾಗ ಏನಾಗುತ್ತೆ, ಇಲ್ಲಿ ಒಂದು ಇಮೋಷನಲ್ ಬಾಂಡಿಂಗ್ ಅನ್ನೋದು ಕೂಡ ಇರುತ್ತೆ. 100 ಬಾಗಿಲು ತಟ್ಟಿದ್ರೆ ಮಾತ್ರ ಒಂದೂವರೆ ಓಪನ್ ಆಗುತ್ತೆ ಅನ್ನೋದೊಂದು. ಸೊ ಅದೊಂದಿದೆ. ಸೊ ಜೊತೆಯಲ್ಲಿ ಒಂದು ಇಮೋಷನಲ್ ಬಾಂಡಿಂಗ್, ಇವ್ರದ್ದು ಕ್ಯಾರೆಕ್ಟರ್ ಮತ್ತು ಅವ್ರದ್ದು ಕ್ಯಾರೆಕ್ಟರ್ ಕೂಡ ಒಂದು ಸಪ್ರೇಟ್ ಟ್ರ್ಯಾಕ್ಸ್ಗಳಲ್ಲಿ ಹೋಗ್ತಾ ಇರುತ್ತೆ. ಸೊ ಅವರ ಲೈಫಲ್ಲೂ ಒಂದು ಸೆಕೆಂಡ್ ಚಾನ್ಸ್ ಅನ್ನೋದು ಬರುತ್ತೆ, ಇವರ ಲೈಫಲ್ಲೂ ಒಂದು ಸೆಕೆಂಡ್ ಚಾನ್ಸ್ ಅಂತೇಳಿ ಬರುತ್ತೆ. ಸೊ ಅದು ಡೈಲಾಗಲ್ಲೇ ಒಂದು ಬರುತ್ತೆ, ಪ್ರತಿಯೊಂದಕ್ಕೊಂದು ಸೆಕೆಂಡ್ ಚಾನ್ಸ್ ಅನ್ನೋದು ಕೊಟ್ಟರೆ ಏನಾದ್ರು ಸ್ಟ್ರಾಂಗ್ ಆಗೋದು ಅಂತೇಳಿ. ಸೊ ಎಂಬಿಷನ್ಗೂ ಕೂಡ ಹಾಗೆ, ನೀವು ನಿಮ್ಮ ಒಂದು ಏನಿದ್ರು ಕೂಡ ಅದಕ್ಕೊಂದು ಇನ್ನೊಂದು ಎಫರ್ಟ್ ಫೇಲಿಯರ್ ಆದ್ರೂ ಇನ್ನೊಂದು ಚಾನ್ಸ್ ಕೊಡಿ ಅದಕ್ಕೆ. ಖಂಡಿತವಾಗ್ಲೂ ಅದು ಸ್ಟ್ರಾಂಗ್ ಆಗಿನೇ ನೀವು ಮುಂದೆ ವಾಪಸ್ ಬರ್ತೀರಾ ಅಂತ ಹೇಳಿ. ಈ ಸಿನಿಮಾ ತೂದು ಬತ್ತಿ ఒక ಜನಕಲೆ ಮಸ್ತ್ ಕಾಲ ಮಟ್ಟ ವರೆಯುವ ಚಿತ್ರ ಒಂದು ದೃಶ್ಯವನ್ನೇ ಒಂದು
ಸಿನಿಮಾದೆಲ್ಲ ತೂತ್ರಿ ಏನು ಫುಲ್ ನನ್ನ ತೂತಿದ್ದೀರಿ ಕಂಪ್ಲೀಟ್ ಆಗಿ. ನಿರ್ದೇಶಕ ಅಥವಾ ತಾವು ಹೇಳ್ಬೋದು, ಈ ಸಿನಿಮಾ ನೋಡಿದ ಬಳಿಕ ತುಂಬಾ ಕಾಲದವರೆಗೆ ಜನರನ್ನ ಕಾಡುವ ಅಥವಾ ನೆನಪಿನಲ್ಲಿ ಉಳಿಯುವಂತಹ ಒಂದು ದೃಶ್ಯ. ನಾ ಇವಾಗ ಏನೇ ಹೇಳಿದ್ರೆ ತಪ್ಪಾಗುತ್ತೆ, ಇಟ್ಸ್ ದ ಟ್ರೂತ್. ಬಿಕಾಸ್ ನಮ್ಮ ಅಭಿಪ್ರಾಯ ನಾನು ಹೇಳ್ಬೋದು, ಬಟ್ ಜನಕ್ಕೆ ಯಾಕಂದರೆ ಅವ್ರವ್ರ ಮಕ್ಕಳು ಅವ್ರವ್ರ ಮುದ್ದು ಅಂದರೆ ಖಂಡಿತ. ಸೊ ನಮಗೆ ನಮ್ಮ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀವಿ ಆ್ಯಂಡ್ ಇದಕ್ಕೆ ತುಂಬ ಎಫರ್ಟ್ ಹಾಕಿದ್ದೀವಿ. ಆ ಎಫರ್ಟನ್ನು ರೀಚ್ ಆದಮೇಲೆ ಜನಕ್ಕೆ ಅದು ಇಷ್ಟ ಆಗಿ ಖಂಡಿತ ಅಂದರೆ ಇದರಲ್ಲಿ ಎಷ್ಟೊಂದು ಜನಕ್ಕೆ ಹಲವಾರು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದ್ರೆ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಆ ಥರದ್ದೇನಾದರೂ ಕನೆಕ್ಟ್ ಅವ್ರ ಲೈಫಲ್ಲಿ ಈ ಸಿನಿಮಾ ನೋಡಿ ಬಂತು ಅಂತ ಹೇಳಿದ್ರೆ, ಆ್ಯಂಡ್ ಐ ಆಮ್ ಶ್ಯೂರ್ ಆ ಒಂದು ನೀವು ಹೇಳ್ದಂಗೆ ಅವ್ರ ಲೈಫಲ್ಲಿ ಅಥವಾ ಮೈಂಡಲ್ಲಿ ಅದು ಯಾವಾಗಲೂ ಉಳಿಯುತ್ತೆ ಅಂತ. ಅಂಚನೆ ಬೇತೆ ಇತ್ತ ಸಂಗೀತ ಅಂದರೆ ಸಾಹಿತ್ಯ ಅಂದರೆ ಅಂಚನೆ ನೃತ್ಯ ನಿರ್ದೇಶನ ಇರುವಲ್ಲಿ ನೃತ್ಯ ಬರ್ತದ ನಮ್ಮ ಉಡುಪಿದ ಸುಶಾಂತ್ ಪೂಜಾರಿ ನಂಗೆ ಒಂದು ಕಡೆ ಬಂದರೆ ಮರೆತುಕೊಂಡು ಸುಶಾಂತ್ ಪೂಜಾರಿಲ್ಲ ಅವರು ಉಡುಪಿದಾರೆ ಅಂಡಲ್ಲ ಬಾಲಿವುಡ್ ಪೂರ ಜಾಸ್ತಿ ವರ್ಕ್ ಮಂದಿನಾರ ABCD 2 ಸ್ಟ್ರೀಟ್ ಡ್ಯಾನ್ಸ್ ಪೂರ ವರ್ಕ್ ಮಂದಿರ. ಸೊ ಅವ್ರನ್ನ ಫಸ್ಟ್ ಕನ್ನಡ ಸಿನಿಮಾ. ಸೊ ಕೊರಿಯೋಗ್ರಫಿ ಆರು ಬೊಕ್ಕ ತಮಿಳ್ನಾಡು ವಿಜಯ್ ಸತೀಶ್ ಬಂದಾರ ಜಿಂಜ ತಮಿಳ್ ಸಿನಿಮಾಸ್ ಪೂರ ಮಂದಿರ ವಿಜಯರಾಣಿಂದ ಬಂದ್ಕೊಂಡು. ಸೊ ಅವತ್ತಂದು ಆರ್ಟ್ ಡೈರೆಕ್ಷನ್ ಮೇರೆ ಮಲ್ದಾರೆ ಕ್ಯಾಮರಾ ಬತ್ ಅನಂತ್ ಅರಸ್ ಸರ್ ಅದಕ್ಕೆ ಕ್ರೇಜಿ ಮೈಂಡ್ಸ್ ಬಂದು ಎಡಿಟಿಂಗ್ ಆಲ್ರೆಡಿ ಲವ್ ಮಾಕ್ಟೇಲ್ 2 1 ಪೂರ ಅವ್ರ ಕ್ಯಾಮ್ರಾ ವರ್ಕ್ ಮಂದಿರ. ಸಿನಿಮಾ ಲಿಜು ಪ್ರಭಾಕರ್ ಬಂದು ಕಲರಿಸ್ಟ್ ಆಲ್ರೆಡಿ ಜಿಂಜ ಬ್ಯಾಕ್ ಟು ಬ್ಯಾಕ್ ಕೇಳ ಸ್ಟೇಟ್ ಅವಾರ್ಡ್ ವಿನ್ನರ್ ದೇತುన్నారు. ಅದಕ್ಕೆ ಫಿಲ್ಮ್ ಡಾಲ್ಬಿ ಅಟ್ಮೋಸ್ ಬರೋದು. ಸೊ ಗೀತಾ ಗುರಪ್ಪ ಬಂದು ಲೇಡಿ ಸೌಂಡ್ ಇಂಜಿನಿಯರ್ ಆ ಇಂಡಿಯಾದ ಫಸ್ಟ್ ಡಾಲ್ಬಿ ಅಟ್ಮೋಸ್ ಸೌಂಡ್ ಮಿಕ್ಸ್ ಮಂದಿ ನಂಚಿನ ಆತ ಎಕ್ಸ್ಪೀರಿಯನ್ಸ್ ಇರೋ ನಂಚಿನ ಜಿಂಜ ಮಲಮಲ್ಲ ತಮಿಳ್ ಸಿನಿಮಾ ಪೂರ ಮಲ್ದಾರೆ ಮಾಂಗಾತ ಪಯ್ಯ ಇಂಚಪುರ ಕನ್ನಡ ಜಾಗ್ಬಾರ್ ಸೆಲೆಕ್ಟೆಡ್ ಸಿನಿಮಾಸ್ ಮಾಡ್ಕೊಂಡು. ಈ ಸಿನಿಮಾ ಪಂಡಿಕುಳ್ಳರಿಗೆ ಇಷ್ಟ ಹಿಂಗೆ ಸೌಂಡ್ ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಜಿಂಚ ಆಪರ್ಚುನಿಟಿ ഉണ്ട് ಸಬ್ಜೆಕ್ಟ್ ಇಡ ಬಂದದ್ದು. ಸೊ ಡಾಲ್ಬಿ ಅಟ್ಮೋಸ್ ಮಿಕ್ಸ್ಲ ಬಾರ್ ಶೋಕ್ ಬೈದನು. ಸೊ ಚೆನ್ನೈ ಡಾವ್ ಪೂರ ಮಂದ. ಸೊ ಟೆಕ್ನಿಕಲ್ ಆದ ಸ್ಟ್ರಾಂಗ್ ಉಂಡು ಫೈಟ್ ಲಂಚನೆ ಚೇತನ್ ಡಿಸೋಸ್ ಅರ್ಲ ಉಡುಪಿದ್ದಾರೆ. ಜೇಮ್ಸ್ ಪೂರ ಮಂದರೆ ಜೇಮ್ಸ್ ಮೂವಿ ಜಿಂಜ ಮೂವೀಸ್ ಪೂರ ಮಂದರೆ ಯೂಟರ್ನ್ ಪೂರ. ಸೊ ಐವಕ್ಕ ನಮ್ಮ ಡಿಫ್ರೆಂಟ್ ಆನಿ ಅರ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಮಂದರೆ ಬಿಡುಗಡೆ ಆಲ್ ಓವರ್ ನಿಖಿಲ್ ಕೈತಲ್ಲ ಥಿಯೇಟರ್ ಇಡಂತೂ ಪಕ್ಕ ಬರ್ಕೊಂಡು ಆಲ್ ಓವರ್ ಕರ್ನಾಟಕ ಸದ್ಯದ ಪ್ಲಾನ್ ಅಲ್ಪ ಮುಲ್ಪ ಹಂಗಾಗ್ತದೆ ನಮಕ್ ಬೋಡಿತಿ ನಮ್ಮ ಕೈತಲ್ಲಿ ಉಂಡ ಹೆಜ್ಜೆ ಬಂದ. ಸೊ ಆಲ್ ಓವರ್ ಕರ್ನಾಟಕ ಫಸ್ಟ್ ಟೈಮ್ ಫೋಕಸ್ ಮಾಡ್ತೋದಿಲ್ಲ. ಓವರ್ಸೀಸ್ ರಿಲೀಸ್ ಉಂಡು ಬೇತೆ ಕಡೆ ಮಲ್ಟಿಪ್ಲೆಕ್ಸ್ ಎಂಕ್ಲು ಬೇರೆ ಸ್ಟೇಟಿಗೆ ಬಂದು ಮಲ್ಟಿಪ್ಲೆಕ್ಸ್ ಎಂಕ್ಲು ಆಪ್ಷನ್ಸ್ ತೊಗೊಂಡಿಲ್ಲ. ಸೊ ಐನತ್ತು ಬೇಗ ಎಂಕ್ಲು ಆನ್ ಸ್ಕ್ರೀನ್ ಬರೋದು. ಜನಕ್ರೀಡದ ಅದಕ್ಕೆ ಮಾತೆಲ್ಲ ಚೇಸ್ ಫಿಲ್ಮ್ನ ಥಿಯೇಟರ್ಗೆ ಬರ್ತದೆ ತೋಲೆ ನಿಂಕಳ ಸಪೋರ್ಟ್ ಮಲ್ಪ್ಲೆ ಅಂತ ಕೇಳು. ಸರ್ ತಾವು ಈ ಸಿನಿಮಾದ ಬಗ್ಗೆ ಒಂದಷ್ಟು ಅನುಭವಗಳನ್ನು ಹಂಚಿಕೊಳ್ಳೋದಾದ್ರೆ ಯಾವ ಅನುಭವಗಳನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತಾರೆ? ಅನುಭವಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ಗೆಲ್ಲಬೇಕು, ಆ ಅನುಭವನ ನಾವು ಆಚರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ಪ್ರತಿ ಜನ ಇಲ್ಲಿ ಇವತ್ತು ಯಾವುದೋ ನಮ್ಮ ಸಿನಿಮಾನ ಪ್ರೋತ್ಸಾಹಿಸ್ತೀನೋ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಆ್ಯಂಡ್ ಎಲ್ರಿಗೂ ಕೇಳ್ಕೊಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾನ ನಾವು ಟೆಕ್ನಿಕಲ್ ಸಿನಿಮಾನ ಮಾಡಿದ್ದೀವಿ ಆ್ಯಂಡ್ ಖಂಡಿತವಾಗ್ಲೂ ಬಂದು ನೋಡಿ ನಮ್ಮನ್ನು ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ಸರ್ ಒಂದು ನಿರ್ದೇಶಕ ದಾದಪ್ಪನಾಗ ಒಂಜಿ ನಿರ್ದೇಶಕ ಆದ ಒಂದು ಎಡ್ಡೆ ಸಿನಿಮಾ ಮಲ್ಪನ ಅಂಚಿನ ಜವಾಬ್ದಾರಿ ಎಂಕ್ಲೆ ನಮಗೆ ಏತುಪ್ಪುಣ ಅಂಚಿನ ಒಂದು ಎಡ್ಡೆ ಸಿನಿಮಾನ ಗೆಂದವನ ಅಂಚಿನ ಜವಾಬ್ದಾರಿ ಇಲ್ಲ ಪ್ರೇಕ್ಷಕರ ಮಿತ್ತ ಈವನ್ ನಾವು ಆಡಿಯನ್ಸ್ ಆದ ಎಂಕ್ಲೆ ನಮ್ಮ ಮಿತ್ತ ಲೋಪಣ ಒಂದು ಎಡ್ಡೆ ಸಿನಿಮಾ ಬಂದಾಗ ಎಂಕ್ಲು ಒಂದು 10 ಜನಕ್ಕೆ ಪನ್ಪ ತೂಲೆ ಎಡ್ಡೆ ಉಂಡು ಬಂದು. ಸೊ ಅಂಚನೆ ಬೈದನ ಸಿನಿಮಾ ಎಂಕ್ಲ ಸಿನಿಮಾ ಅಂತ ಬಂದ್ಪುಜಿ ಬಟ್ ಓವರ್ ಅಲ್ಲ ಅದು ತೂಯಿನಕ್ಲು ಪೂರಲ್ಲ ಒಂದು ಫೀಡ್ಬ್ಯಾಕ್ ಅವ್ರ ಎಂಕ್ಲೆ ಮಸ್ತ್ ಖುಷಿ ಆಪುಂಡು. ಸೊ ಒಂದು ಎಡ್ಡೆ ಸಿನಿಮಾ ಗೆಂದಿನಾಡ ಆ ಟೀಮ್ ಅವಡ ಪ್ರೊಡ್ಯೂಸರ್ ಅವಡ ಡೈರೆಕ್ಟರ್ ಅವಡ ಆರ್ಟಿಸ್ಟ್ ನಕ್ಲಿಗ್ಲ ನನ್ನಲ್ಲ ಆತ ಎಡ್ಡೆ ಸಿನಿಮಾ ಮಲ್ಪುಗ ಬಂದ್ಪನ ಅಂಚಿನ ಒಂಜಿ ಸಪೋರ್ಟ್ ಸಿಕ್ಕಿಲ್ಲ ಆಪುಂಡು. ಸೊ ಆಡಿಯನ್ಸ್ ಸಪೋರ್ಟ್ ಮಲ್ತಾರ ಬಂದಾಂಡ ನಥಿಂಗ್ ಇಸ್ ಇಂಪಾಸಿಬಲ್ ಬಂದು. ಸೊ ಆವ ಮಲ ಸಿನಿಮಾನೇ ಬರಡ್ ಬಾಹುಬಲಿದ ಟೈಮ್ ರಂಗಿತರಂಗೆ ಗೆದ್ದಿದ್ದ. ಸೊ ಖಂಡಿತವಾದ ಉಪ್ಪಡ್ ಅದ ಎಡ್ಡೆ ಕಂಟೆಂಟ್ ಅನ್ನು ಜನಕ್ಲು ಕೈ ಬಿಡ್ತಿದ್ದಾರೆ. ಸೊ ಒಂಜಿ ಸಿನಿಮಾ ಗೆಂದ ಬಂದಾಂಡ ಒಂಜಿ ಪ್ರೊಡ್ಯೂಸರ್ ಹೋಗ್ಯಾರ ಬಂದ ಇತ್ತೆ ನಮ್ಮ ಸಿನಿಮಾಡ್ ಮನೋಹರ್ ಸುವರ್ಣ ಮೇನ್ ಪ್ರೊಡ್ಯೂಸರ್ಸ್ ಆರ ಒಂದು ಜಿಂಜ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಜಿಂಜ ಲಕ್ಕಿ ಅಂತ ಪನಲ್ಲ ಎಂಕ್ಲಾಗಲ್ಲ ಒಂದ್ಪಲ್ಲ ಕಾಂಪ್ರಮೈಸ್ ಮಲ್ಪರೆಗ್ಲ ಆಪರ್ಚುನಿಟಿ ಇಜ್ಜಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಅಂಚನ್ ಪ್ರಶಾಂತ್ ಶೆಟ್ಟಿ ಬಕ್ಕ ಪ್ರದೀಪ್ ಶೆಟ್ಟಿ ಎಲ್ಲ ಸಾಥ್ ಕೊಡ್ತಾರೆ. ಸೊ ಅಂಚದ ಒಂದು ಎಡ್ಡೆ ಸಿನಿಮಾ ಗೆಂದ ಅಕ್ಲೆಗ್ಲ ಖುಷಿ ಎಂಕ್ಲಿ ಇದು ಪೂರ ಎಫರ್ಟ್ ಪಡ್ದ ಕಾಸು ಪಡ್ದ ಅವು ಸಕ್ಸಸ್ ಅನ್ಪಂಡ ನನ್ನಲ್ಲ ಆತ ಸಿನಿಮಾ ಮಲ್ಪುಗ ಬಂದ್ಪಿನ ಅಂಚಿನ ಒಂಜಿ ಅಕ್ಲೆಗ್ಲ ಒಂಜಿ ಕಾನ್ಫಿಡೆನ್ಸ್ ಬರ್ಕೊಂಡು. ಸೊ ಅಂಚಾದ ಇವತ್ತು ಜನಕ್ಕೆ ಕೆಲಸ ತಿಕ್ಕೊಂಡು
ಒಂಜಿ ಸಿನಿಮಾ ಪಂಡ ಒಂಜಿ 500 ಆಜಿಂದು ಜನಕ್ಕೆ ಕೆಲಸ ಕೊರ್ಪಿನ ಅಂಚಿನ. ಸೊ ನಮ್ಮ ಒಂಜಿ 100 ರೂಪಾಯಿ ಒಂಜಿ ಮಲ್ಪ ಬಟ್ ಹನಿ ಹನಿ ಗೂಡಿದರೆ ಹಳ್ಳ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಬಂದ್ಬತ್ತೆ. ಸೊ ಅಂಚಿನೆ ಸೊ ಒರಿಯೊರನ 4 ಜನ ಸೇರ್ನಾಗನೇ ಒಂಜಿ ಬ್ಯೂಟಿಫುಲ್ ಒಂಜಿ ಇಂಚಿನ ಎಫರ್ಟ್ ಬರ್ಪಿನಿ ವಿಜುವಲ್ ಟ್ರೀಟ್ ಇಂಚಿನ ತೂಂಡಲ್ಲ ಸಿನಿಮಾ ಪನ್ಪಿನ ಸ ಟೀಮ್ ಎಫರ್ಟ್. ಸೊ ಒರಿಯರ್ದು ದಾಲ ಮನ್ಪೆರಿಗೆ ಸಾಧ್ಯ ಹೆಚ್ಚು. ಸೊ ಪೂರೆಲ್ಲ ಸೇರ್ನಾಗನೇ ಒಂಜಿ ಅವು ಆಪಿನಿ. ಸೊ ಆತನ ಸ್ವಲ್ಪ ಬಂದಲೆ ಈ ಚೇಸ್ ಪನ್ಪಿನಂಚಿನ ಕನ್ನಡ ಸಿನಿಮಾದ ನಿರ್ದೇಶಕರ ಪಾತ್ರ ಕೇಂದ್ರ ಅಂಚನೆ ನಾಯಕನ ಪಾತ್ರಲ್ಲ ಬಗೆಟ್ಲ ನಿಕುಲು ಮಾಹಿತಿನ ತೆರೆಯೊಂಡರು ಈತ ಒಂತೆ ಪಡ್ತದೆ. ಈ ಸಿನಿಮಾದ ನಿರ್ಮಾಪಕರೆಲ್ಲ ನಮ್ಮೊಟ್ಟಿಗೆ ಬತ್ತು ಸೇರೊಂಡ್ರೆಲ್ಲರು ಕಾತೊಂದು ಪ್ಲೇ ಒಂತೆ ಪಡ್ತದೆ. ಮನದ ಹೊಸಿಲ ದಾಟಿ ಬಂದು ಹೃದಯಕ್ಕೆ ನೀ ಒರಗಿದೆ, ಉಸಿರಿನ ಜೊತೆ ಜೀವವಿಂದು ನಿನ್ನದಾಗಲು ಬಯಸಿದೆ. ಮೊದಲೇ ಕನ್ನಡದ ಬುಲ್ಲಿ ಪರ್ದೆಡ್ ಮಲ್ಲ ಮಟ್ಟೆಡು ತಯಾರಾದ ವೈದ್ಯನ ಚಿತ್ರ ಸಿನಿಮಾ ಚೇಸ್. ಈ ಸಿನಿಮಾದ ಬಗ್ಗೆ ಪಾತ್ರ ಕತೆ ಮಲ್ತೊಂದಲ್ಲ. ಸಿನಿಮಾದ ನಾಯಕಿಯರು ಪಾತಿರಿಯರು ಅಂಚನೆ ನಾಯಕಿ ಪಾತಿರಿಯರು ಐತೆ ಒಟ್ಟಿಗೂ ನಿರ್ದೇಶಕರೆಲ್ಲ ಪಾತಿರಿಯರು ಈತ ಈ ಸಿನಿಮಾದ ನಿರ್ಮಾಪಕರು ನಮ್ಮೊಟ್ಟಿಗೂ ಬತ್ತು ಸೇರೊಂದೆಲ್ಲರು ಮನೋಹರ್ ಸುವರ್ಣರು ನಿಕಲ ಮಾತಿನ ಪ್ರಭಾದ್ ಅಂಚನೆ ನಮ್ಮೊಟ್ಟಿಗೆ ಇಡೀ ಕೂಟದ ಪ್ರಭಾದ್ ಮೋಕೆದ ಓಡಾಡಿ ಎದುಕೊಂಡಲೆ ಒಂಜಿ ಸಿನಿಮಾ ಪಂಡೈತ ಬೆರಿಮುಲ್ಲೆ ನಿರ್ಮಾಪಕರು ಪಂಡ ತಪ್ಪ ಒಂದು ಯಾಪಣ್ಣ ನಿರ್ಮಾಪಕರು ಕಾಸು ಪಾಡ್ಯಾರ ಮಾತ್ರ ನಿರ್ದೇಶಕರು ಇನ್ನಿಲಕ್ಕ ಸಿನಿಮಾ ದೆಪ್ಪರ ಸಾಧ್ಯ ಆಗೋಣ. ಇತ್ತಾವಲ್ಲ ಈ ಕೋವಿಡ್ದ ಪರಿಸ್ಥಿತಿ ಕಾಸು ಪಾಡ್ನಡ್ಡ ಅಂಜಿ 100 ಸರಿ ಆಲೋಚನೆ ಆಗ್ಕೊಡು. ಈ ಸಿನಿಮಾ ಚೇಸ್ ಸಿನಿಮಾಗೂ ಕಾಸು ಪಾಡ್ನ ಕೊಡ್ತಾರೆ ಆ ರೀತಿದ ಯೋಚನೆಯಲ್ಲಿತ್ತು ಎಂಚ ಸಿನಿಮಾ ಬತ್ತ. ಆ್ಯಕ್ಚುಲಿ ಅದು ನಮ್ಮ ಕೋವಿಡ್ ತುಂಬೆ ಫಿಲ್ಮ್ ಸ್ಟಾರ್ಟ್ ಮಾಡ್ತದ. ಕೋವಿಡ್ ಟೈಮ್ ಬೋಯ್ಸದಿ ಕೋವಿಡ್ ಟೈಮ್ ಹೆಂಗೆಲ್ಲ ಫಿಲ್ಮ್ ಟೋಟಲ್ ಅದು ಆತನು ಫುಲ್ ಆತನು ಸೆನ್ಸರ್ ಮಾತ್ರ ಬಾಕಿ ಇತ್ತು. ಅಂಚ ಫಿಲ್ಮ್ದ ಬಗ್ಗೆ ಬಂದ್ಪುನಾಡ ನಮಗೆ ವಿಲೋಕ್ ಶೆಟ್ಟಿ ದುಂಬುಡಿದ ಫ್ಯಾಮಿಲಿ ಫ್ರೆಂಡ್ ಅಂಚ ಆರೆ ಒಂಜಿ ಕತೆ ಬಂದಾಗ ನಮ್ಮನೆ ಮಲ್ಪುಗ ಆತ ಒಂದು ಪಿದಾಡ್ನ ಫಿಲ್ಮ್ ಇದು ಫಸ್ಟ್ಗೆ ಎಲ್ಲಿಯ ಬಜೆಟ್ ಪಿದಾಡ್ದ ಪಕ್ಕ ಟೆಕ್ನಿಕಲ್ ಅದು ನಮ್ಮನೆ ಯಾನೇ ಫುಲ್ ಇನ್ವಾಲ್ವ್ ಆದಿತ್ತು ಈ ಫಿಲ್ಮ್ ಅಂಚ ದುಂಬು ಪೋಯ್ಲಕ್ಕನೆ ನನ್ನ ಎಡ್ಡೆ ಮಲ್ತದ ಪೋಯಿ ಸಿನಿಮಾ ಮಲ್ಪುಡು ಆಲೋಚನೆ ಹಿಡಿತಾರ ತಾರನ ಕತೆಗೆ ಎಂದೇ ಮಲ್ಪುಗವದಾಯಿನಿ ಪಂಡ ಫಿಲ್ಮದ ಬಗ್ಗೆ ಎಂಕ ಇಂಟ್ರೆಸ್ಟ್ ಇತ್ತು ಅಡ ಇಪ್ಪನ ಕತೆಗೆ ಏನಿ ಬಗ್ಗೆ ಮಲ್ಪುಗ ಬಂದ ಅಂಡ್ ಅಂಚ ಟೋಟಲ್ ಅದು ಯಾನೆ ಇಂದಿಟ್ಟು ಇನ್ವಾಲ್ವ್ ಆದ್ ಬೊಕ್ಕ ನನ್ನಲ್ಲ ಇಂಚ ಇಂಚ ಮಲ್ಪುಗ ಎಡ್ಡೆ ಮಲ್ಪುಗ ಅಂಚ ನಮ್ಮನೆಯಿಂದ ಮಲ್ತದು ಈತ ಊಟ ಬೈದಿಡ್ರಿ ಎಡ್ಡೆಡು ವಿಲೋಕ್ರ ಈರ್ನ ಕತೆಗೆ ಅನ್ನಗನೆ ಸಿನಿಮಾ ಮಲ್ಪೊಡೆ ಅನ್ನೋ ಒಂದು ಮನಸ್ಸು ಬರ್ತೇನೆ ಆ ರೀತಿದ ಮೋಡಿ ಮಲ್ತಾರೆ ಕತೆ. ಆ್ಯಕ್ಚುಲಿ ಒಂದು ಕತೆನ ಒಂಥರ ಇಂಟ್ರೆಸ್ಟಿಂಗ್ ಉಂಡು ಅವಕ್ಕೇನಾಗದೆ ಆಬ್ವಿಯಸ್ಲಿ ಏರಿಯಾಗ್ಲ ಒಂಥರ ಇಚ್ಚೆ ಒಂದು ಬೇತತ್ತ ಲೆಕ್ಕ ಇಜ್ಜೆ ಒಂಥರ ಅದೊಂಥರ ಯೂನಿಕ್ ಅದು ಉಂಡತ್ತ ಪಂದೊಂದು ಒಂಜಾಪನ. ಸೊ ಅಂಚದು ಆಬ್ವಿಯಸ್ಲಿ ಏರಿಯಾಗ ಲೆಕ್ಕ ಏನಾಗ ನಮಕ್ಲೈತೆ ಆಸ್ ಅ ರೈಟರ್ ಆದ ನಮ್ಮ ಒಂದು 10 ಸ್ಟೋರಿ ಬರಂಡ್ 10 ಫೇವ್ರೇಟ್ ಅದಕ್ಕೆ ಹಾಪುಜೆ ಇಟ್ಟು ಕೊಂಚ ಐನ ನಮಗೆ ಕೊಂಚ ಇಷ್ಟ ಅನ್ನೋದು ಉಪ್ಪುಡು. ಸೊ ಅಪ್ಪಾಗ ಅರೆಗ್ಲ ಅಂಚೆನ ಅದು ಉಪ್ಪು. ಸೊ ಹೆಂಗ್ ಗೊತ್ತಿಜ್ಜಿವ ಆ ಥರ ಏನೋ ನಾರ್ಮಲ್ ಅದು 2-3 ಆಪ್ಷನ್ಸ್ ಕೊರ್ನಾಡ. ಸೊ ಕೆಲವರಿಗೆ ಇದಾದ ನನಗೆ ಈ ಥ್ರಿಲ್ಲರ್ ಜಾನರ್ ಜಾಸ್ತಿ ಲೈಕ್ ಕೆಲವರು ಒಂಜಿ ಟೇಸ್ಟ್ ಇಪ್ಪುಂಡು ರೊಮ್ಯಾಂಟಿಕ್ ಜಾನರ್ ಕೆಲವರಿಗೆ ಮೈಥಾಲಜಿ ಇಪ್ಪಡು ಆಲೆ ಬಿಡ್ಸಿ ಕೆಲವರಿಗೆ 4 ಫೈಟ್ 2 ಸಾಂಗ್ ಇಂಚಿನೆಲ್ಲ ಒಂದು ಆತ ಕಾಮಿಡಿ ಪಾಡ್ಲೆ ಬಂದು ಉಪ್ಪುಂಡು. ಸೊ ಅಂಚ ಬರೋದಲ್ಲ ಯಾರು ಪರ್ಟಿಕ್ಯುಲರ್ ಅದು ಸಬ್ಜೆಕ್ಟ್ ಕತೆ ಮೇಯ್ನ್ ಫಸ್ಟ್ ಬರ್ಪಿನಿ ಅದು ಬಂದಾಗ ಕತೆನೇ ಹೀರೋ ಫಿಲ್ಮ್ ಅವು ಬತ್ತನೇ ಒಂಜಿ ಬರ್ಪಿನ ಕತೆ ಚಿತ್ರಕತೆ ಮೇಯ್ನ್ ಪಾರ್ಟ್. ಸೊ ಅವರಿಗೆ ಲೈಕ್ ಏನಾಗ ಓಕೆ ನಮ್ಮ ಮಲ್ಪುಗ ಬಂದದ್ದು ನಮ್ಮನೆ ಮಲ್ಪುಗ ಬೇತಾದಾಯ ಮಲ್ಪುಗ ಬಂದು ಮುಂಚೆ ಡಿಸೈಡ್ ಮಾಡ್ಕೊಂಡು ಬರ್ತೀನಿ. ಈ ಸಿನಿಮಾದ ನಾಯಕಿ ಅದು ನಿರ್ಮಾಪಕರನ್ನ ಬಗ್ಗೆ ದಾದ ಹೊಂಡಬೇಕು ಅವರು ಸೊ ಮಂತೆಲ್ಲ ಜಾದ ಮಲ್ಪೇರ್ ಪಂಡ ಎಂಚ ಜಾದ ಒಂಜಿ ಫಾರ್ಮುಲಾ ಇಪ್ಪುಣು ಅವು ಆ ಫಾರ್ಮುಲಾ ಇತ್ತಂಡ ಎಂಕಲ್ ಪ್ರೊಡ್ಯೂಸ್ ಮಲ್ಪ ಅಂತ ಪಂಡ ಅಂದ್ ಅವು ಆಕಳ್ನ ಒಂಜಿ ನಂಬಿಕೆ ಅವು ಎಂಕ್ಲ ಅವು ತಪ್ಪು ಸರಿ ಪಂಡ್ರೆ ಕಾಪುಜಿ ಆಂಡ ಎಂಕ್ಲಿಗೆ ಏರ್ ಕಾಂಟೆಂಟ್ ತೂತು ಐಕ್ ಒಂಜಿ ಸಪೋರ್ಟ್ ಮಲ್ಪೋಡು ಅಂತ ಇಪ್ಪಿರತ್ತ ಆ ಪ್ರೊಡ್ಯೂಸರ್ ನಾಕ್ಲೆ ಎಂಕ್ಲಿಗೆ ಮಸ್ತ್ ಇಂಪಾರ್ಟೆಂಟ್ ಆಪಿರ ಜೆಪ್ಪಂಡ ಆಕ್ಲು ಒಂಜಿ ಸಿನಿಮಾ ಒಂಜಿ ಚಿತ್ರರಂಗನೆ ದುಂಬ್ಗೆ ತಂಪೋಪೇರು ಅಂಚಿತ್ನ ಒಂಜಿ ಗುಂಪುಡು ಮುಕ್ಕುಳ್ಳ ಬರ್ಪೇರು ಅಂತ ಹೇಳಿ ನಿರ್ದೇಶಕರು ಬಂದಿರ ಇಡೀ ಸಿನಿಮಾದ ಒಟ್ಟಿಗೆ ಇತ್ತಾರ ಅಂದ್ ಕಾನ್ಸ್ಟೆಂಟ್ ಅಂದ್ ವಿತ್ ಡೈರೆಕ್ಟರ್ ಸರ್ ವಿಲೋಕ್ ಸರ್ ಓಳು ಆಕ್ಲೆಗೆ ಬೋರ್ಡು ಜಾದ ಬೋರ್ಡು ಓಳು ಶೂಟ್ ಅಂಪೋಡು ಲೊಕೇಶನ್ ಓಳಿಪ್ಪೋಡು ಅಂಚಮಂತ ಪಣ್ಣಾಗ ಮುಕ್ಕಳು ಅಂತ ಅಪ್ನಾಗ ಅವು ಒದಗಿಸಿದ್ಕೊಳ್ತಾರೆ. ಸೊ ಆನೆ ತರ ಮಸ್ತ್ ಕಾಂಟ್ರಿಬ್ಯೂಷನ್ ಪ್ರೊಡ್ಯೂಸರ್ ನಾಕಳೆಲ್ಲ ನೆಟ್ಟು ಬೋಪು ಬೊಕ್ಕ ವಾರಿತಿದ ಸವಾಲು ಬತ್ತಂದಲ್ಲ ನಡುಟ್ಟದಲ್ಲ ನಾಡೆ ತಂದ್ರೆ ಒಂಜಿ ಕಡೆ ಅಂದು ಕೋವಿಡ್ದ ಸವಾಲು ಅಂದೆ
ಮತ್ತೆ ಜಾಸ್ತಿ ಬರ್ತೀನಿ ಕೋವಿಡ್ದಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಹೋದೆ ತಲ್ಪ ಒಂಚೂರು ಪ್ರಾಬ್ಲಮ್ಸ್ ಬರ್ಸದ ಒನ್ ವೀಕ್ ನಮಕ್ ಬರ್ಸದೆ ನಮಕ್ ಹೋದ ಅಲ್ಪನೆ ಆಲ್ ಟಾಪ್ ಲಕಂಡು ಶೂಟಿಂಗ್ ಮಲ್ಪನೆ ಆತಿಜಿ ಒಕ್ಕ ದೇವನದ ಇಟ್ಟು ಪೂರ ಸರಿಯಾಡು ನಮ್ಮ ಎನ್ನಿಲ್ಲ ಶೂಟಿಂಗ್ ಮಲ್ತ ಬರ್ತಾ ಸವಾಲು ಮಸ್ತ್ ಬರಂದೇ ಉಂಡದು ಸವಾಲು ಇತ್ತಿನದೇ ಒಂಜಿ ಸಿನಿಮಾಗೂ ಕಾಸು ಬಾರದು ಜನಕ್ಕೆಲ್ಲ ತುಂಬ ದೀತರಿತೆ ಬೊಲ್ಲಿ ಬಡದ್ರು ಬರೋದು ಅಂಜನ ಕೊಡೊಂದು ಸಿನಿಮಾ ದೆಪ್ಪುನ ಆತನ ನಾಲ್ಕು ಸಿನಿಮಾ ದೆಪ್ಪುನ ಖಂಡಿತವಾದ ಇದೊಂಜಿ ಎಡ್ಡೆ ಜನಗಳು ಎಡ್ಡೆ ಒಪ್ಪುದು ಸಕ್ಸಸ್ ಮಲ್ಪೋಡು ಖಂಡಿತವಾದ ನಾನು ಒಂಜಿ ಸಿನಿಮಾ ದೆಪ್ಪು ನಿರ್ಮಾಪಕರ್ನ ಕಲ್ನ ಒಂಜಿ ಸಹಕಾರ ಇತ್ತನ ಮಾತ್ರ ಅವ್ರ ನಿರ್ದೇಶಕ ಬಾರಿ ಧೈರ್ಯದ ಕೆಲಸ ಅಲ್ಪ ಹ್ಯಾಪಿ ಅದ್ರ ಬಗ್ಗೆ ಕಿರ್ನ ವಿಚಾರ ಖಂಡಿತವಾದ ಎಂಕ್ಲೊಂಜಿ ಪ್ಯಾಷನ್ ಮಲ್ಪನೆ ಅವೇ ಪ್ಯಾಷನ್ ಆರ್ಲ ಒಂಜಿ ಸಿನಿಮಾ ನಿರ್ಮಾಣ ದುಂಬು ಬೈತಾರೆ ಸೊ ಅವು ಇಂಕ್ಲಿಗೆ ಜಿಂಜ ಮ್ಯಾಟ್ರ್ ಹಾಕೊಂಡು ಒಂಜಿ ಅದಂತ ಬಂದಾಗ ಸಿನಿಮಾಗೆ ಒಂಜಿ ಸಿನಿಮಾಡ್ ನಿರ್ದೇಶಕ ಬಕ್ಕ ಪ್ರೊಡ್ಯೂಸರ್ಸ್ ನಕ್ಕಲು ಒಂಜಿ ಅಪ್ಪೆ ಬೊಕ್ಕ ಅಮ್ಮೆ ಇತ್ತಿಲಕ ಪಂದ್ ಅವು ಅಕ್ಕಲು ಕರೆಕ್ಟ್ ಆಗಿತ್ತಿನ ಮಾತ ಒಂಜಿ ಬಾಲೆ ಸಿನಿಮಾ ಬಂದ್ಪದ ಒಂಜಿ ಬಾಲೆ ಸೊ ಅವು ಒಂಜಿ ಶೋಕುಡು ಬರೋ ಸಾಧ್ಯತೆ ಉಂಡು ಬಂದು ಅದಕ್ಕೆ ಸಪೋರ್ಟ್ ಮಾಡ್ತಾನ ಮಾತ ಸೊ ಒಂದೇಟ್ ಇಂಚ ಬಂದಾಗ ಪ್ರೊಡ್ಯೂಸರ್ಸ್ ಅದು ಅಕ್ಕಲು ಸಪೋರ್ಟ್ ಮಾಡ್ತಾನ ಮಾತ ಇಂಕ್ಲೆಗಿಲ್ಲ ಒಂಜಿ ನನ್ನೆಲ್ಲ ಶೋಕ್ ಮಲ್ಪೊಲಿ ಬಂದು ಅಥವಾ ನನ್ನೆಲ್ಲ ಇಜ್ಜಿನ ಪ್ರತಿಯೊಂದು ಕಡೆ ಕಾಂಪ್ರಮೈಸ್ ಮಂತಂದು ಪೂರ ಮಲ್ಕೊಡ ಹಾಕೊಂಡು ಕೆಲವೊಂದು ಕಡೆ ಮೇರೆ ಆ ಥರ ಇಜ್ಜಾಣೆ ಇಂಕ್ಲೆ ಪ್ರೊಡ್ಯೂಸರ್ಸ್ ಮುಜ್ಜನ ಎಡ್ಡೆ ರೀತಿಯಲ್ಲಿ ಸಪೋರ್ಟ್ ಮಂದಿರು ಎಂಕ್ಲ ಲಂಚನೆ ಒಟ್ಟಾರೆ ಪಿಕ್ಚರ್ ಮಾಡ್ಕೊಡು 18-19 ಪಿಕ್ಚರ್ ಮಾಡ್ಕೊಡು ಪಂದು ಮಂತಿச்சு ಅಂಚೆ ಮಂತ್ರ ನಾಡಿ ಏತೋ ಮಂತದ್ದು ಪೋತು ಅಂಚೆ ಬುಡ್ಚಿ ನಮ್ಮ ಮಂತ್ರ ನಾಡ ಎಡ್ಡೆ ಜನಕ್ಕೆ ತೂದು ರೀರಬಲ್ಲಿ ಇರಲ್ಲ ಇಜ್ಜೆ ಮರ ಮುಕ್ಳು ಎಡ್ಡೆ ಪಿಕ್ಚರ್ ಮಂದಿರು ಟೈಮ್ ಬೇತೊಂಡಲ್ಲ ಎಡ್ಡೆ ಮಂದಿರು ಬಂದಂದೆ ಬರೋಡು ಸೊ ಅವು ಇಂಕ್ಲ ಮೇನ್ ಇಂಟೆನ್ಷನ್ ಇರ್ತಾನೆ ಯಾಕಂದ್ರೆ ಕಂಪ್ಲೀಟ್ ಅದು ಸಪೋರ್ಟ್ ಮಂದಿರು ಸೊ ವೇರ್ ಲಕ್ಕಿ ಅನ್ಪನಲ್ಲಿ ಪ್ರತಿಯೊಂದು ವಿಷಯ ಇಡ್ಲ ಬೊಕ್ಕ ಒಲ್ಪಲ್ಲ ನಮಗೆ ಟೆಕ್ನಿಷಿಯನ್ಸ್ ಅವಡು ಆರ್ಟಿಸ್ಟ್ ಅವಡು ಸೆಲೆಕ್ಟ್ ಮಲ್ಪನಾಗ ನಮ್ಮ ಏರಿಯನ್ ಪೂರ ಚೂಸ್ ಮಂದ ಆ ರೈಟ್ ಒಂಜಿ ಫ್ರೀಡಮ್ ಇತ್ತಂಡವು ಅವು ಮೈನ್ ಬೋರ್ಡ್ ಹಾಕೊಂಡು ಐತೆ ಇಂಟರ್ಫಿಯರ್ ಐಟ್ ಅಂಚದಲ್ಲ ಇಜ್ಜಿ ದಾದ ಬಂದಾಗ ಕೆಲವರಿಗೆ ದಾದಪ್ಪನ ಗೊತ್ತಾನೆ ಆ ಎಕ್ಲ ಬಜೆಟ್ ಮಲ್ಲ ಮಕ್ಳ ಬಜೆಟ್ ಇಲ್ಲಿಯೇ ಬಂದನಾಗ ನಮ್ಮ ದಾದಪ್ಪನ ಆಪ್ಷನ್ಸ್ಗೆ ಪೋಡ ಮುಲ್ ಪಂಚ ನಮ್ಮೊಂದು ಎಡ್ಡೆ ಸೆಲೆಕ್ಟ್ ಮಲ್ಪನಾಗ ಇಂಕಲೊಂಜಿ ಏರಿಯಾ ನಮಗೆ ಕಾನ್ಫಿಡೆನ್ಸ್ ದೀತಾನೆ ಈ ಟೆಕ್ನಿಷಿಯನ್ಸ್ ಆಗ ಬಂದನಾಗ ಆ ನಂಬಿಕೆ ನಮ್ಮ ಮಿತಿ ದೀಪ ಇರತ್ತೆ ಅವು ಮೇಯ್ನ್ ಒಂಜಿ ಪ್ರೊಡ್ಯೂಸರ್ಗೆ ಮೇಯ್ನ್ ಒಂಜಿ ನಿರ್ದೇಶಕನ ಮಿತಿ ನಂಬಿಕೆ ದೀಪಿನ ಉಂಡತ್ತೆ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಸೊ ಅಕ್ಕಲು ಸಿನಿಮಾ ಬೊಕ್ಕ ತೂಪಿನಿ ನಮ್ಮ ಮಿತಿ ನಂಬಿಕೆ ದಿದ್ದ ಕಾಸು ಪಾಡ್ನ ಸೊ ಆ ನಂಬಿಕೆನ ಒರಿಪವನ ಜವಾಬ್ದಾರಿ ಇಂಕ್ಲೆಗ್ಲಿ ಒಪ್ಕೊಂಡು ಇರ್ದಾದ ಬಂದ್ಪರ್ ಬರೀ ನಿರ್ಮಾಪಕ ಅದು ಖಾಲಿ ಅದ್ದೂರಿತನನೇ ಮುಖ್ಯ ಆಯ್ತು ಅದ್ದೂರಿ ಬೋರ್ಡು ಆಯ್ತು ಒಟ್ಟಿಗೂ ಅಂದ್ರೆ ಅವೇ ಪಂಡಿಲಕ್ಕನೆ ಫಸ್ಟ್ ಕಂಟೆಂಟ್ ಎಡ್ಡೆತ್ತಿನೇ ಫಿಲ್ಮ್ ನಮಗೆ ಧೈರ್ಯ ಕಂಟೆಂಟ್ ದಾಲ ಇಜ್ಜಿ ಫಿಲ್ಮ್ ಬಂದ ಹಿಂದೆ ಕಂಟೆಂಟ್ ಮಸ್ತ್ ಎಡ್ಡೆ ಮಲ್ತೇರಿ ಸ್ಟ್ರಾಂಗ್ ಒಂದು ಎಲ್ಲ ಫಿಲ್ಮ್ ತೂತೆ ಮಲ್ತೆ ಗೆಂದು ಬಂದ್ಪುನೊಂದು ಭರವಸೆ ಮಸ್ತ್ ಉಂಡು ಕನ್ನಡದ ಇದೆ ಕುಡ್ಲದನೆ ಕುಡ್ಲಡ್ ಎಡ್ಡೆ ಫಿಲ್ಮ್ ಬಿಡ್ದು ಬೇತೆ ಉಗ್ಲ ಫಿಲ್ಮ್ ಗೆಂದುಜಿ ಇದೆಲ್ಲ ಕುಡ್ಲಾಡು ಎಡ್ಡೆ ಫಿಲ್ಮ್ ಅಂಚೆ ನಮ್ಮ ಕಂಟೆಂಟ್ ಖಂಡಿತವಾದ ಪೂರ ಕಡೆ ಗೆಂದು ಬಂದ್ಪುನ ಭರವಸೆ ಖಂಡಿತ ಉಂಟು ನಮಗೆ ಬೊಕ್ಕ ನಾನು ಒಂದು ತುಳು ಅದು ಬಂತೇನೆ ನಮ್ಮ ತುಳು ತಕೊಲು ಕನ್ನಡ ಮಾಲ್ಪಾಡು ಆತನ ಒಳ್ಳೆ ಭಾಷೆ ಪಾಡು ವಿಶೇಷವಾದ ಸಾಧನೆ ಮಲ್ಪರು ಒಂದು ಬಾರಿ ಕುಸಿತ ಸಂಗತಿ ನೆತ್ತ ಬಗೆರ್ದಾದ ಬಂದ್ಪರು ಸುಮಾರು ಉದಾಹರಣೆ ಎಲ್ಲ ಕೊರಲಿ ಅಂದ್ ಪಂಡ ಮಂದ ಕಡೆಲ್ಲ ಇದೆ ಮುಳ್ತ ಮಸ್ತ್ ಜನ ಬರ್ತೋ ಎಕ್ಳು ಕನ್ನಡಂಟು ಬೆತ್ತು ಹಿಂದಿಡ್ಲ ಉಳ್ಳು ಬೇತೆ ತಮಿಳ್ ಮಂದ ಕಡೆಲ್ಲ ಉಳ್ಳು ಸೊ ಅಂಚಾತ್ ಖುಷಿ ಆಪುಂಡು ತುಳುವೇರು ಜಾಸ್ತಿ ಆ ಒಂದು ಪರಂಪರೆ ನೀ ಸಿನಿಮಾಡ್ಲ ನಮ್ಮ ನಿರೀಕ್ಷೆ ಮಲ್ಪಲೆ ಖಂಡಿತವಾದ ಮಲ್ಪೊಲಿ ಬೊಕ್ಕ ಒಂಜಿದಾದ ಮನೆಗೆ ಸಬ್ಜೆಕ್ಟ್ ಬತ್ತೊಂಥರ ಎಂಕುಲು ಯೂನಿವರ್ಸಲ್ ಕಾನ್ಸೆಪ್ಟ್ ಮಂದಿನ ಸೊ ನೇಟಿವಿಟಿ ಪ್ರಾಬ್ಲಮ್ ಬಂದು ಬರ್ಪುಜಿ ಇತ್ತೆ ಬರೀ ತೆಲುಗುದ ಎಲ್ಲ ಬತ್ತ ತೂಲಿ ಅಂಚಿ ಕೇರಳದ ಎಲ್ಲ ಬತ್ತ ತೂಲಿ ಅಕ್ಲೆಗ ಒಂದು ಎಂಕಲ ನೇಟಿವಿಟಿ ಪ್ರಾಬ್ಲಮ್ ಇಚ್ಚಿ ಇತ್ತೆ ದಾದ ನಮ್ಮ ಊರ್ದಕ್ಲು ಮಲ್ಪನಾಗ ಸಾಧಾರಣ ನಾರ್ಮಲ್ ದಾದ ಬರೋಂಗ ನೇಟಿವಿಟಿ ಇದೆ ಮಲ್ಪೆ ಮೋಕೆ ಇಪ್ಪುಂಡು ಕರೆಕ್ಟ್ ಬಟ್ ಅವು ಆ ನೇಟಿವಿಟಿಗೆ ಮಾತ್ರ ಸೀಮಿತ ಅದು ಹೋಗ್ಪುಂಡು ಅಂಚ ಬೊಡ್ಚಿ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಪೂರೆಗ್ಲ ರೀಚ್ ಆವಡು ಪಂಪಿನ ಒಂದು ಉದ್ದೇಶ ಇರ್ತಾನೆ ಸೊ ಅಂಕ್ಲು ಅಂಚನೆ ದೀತ ಈ ನಾಡ್ದ ನೇಟಿವಿಟಿ ಎಂಚೆ ಬೋರ್ಡ್ ಐತ ಮಿತ್ ನಮ್ಮ ಇಂಡಿಯನ್ ಕಲ್ಚರ್ದ ಮಿತ್ ಎಂಚೆ ಬೋರ್ಡ್ ಆ ಥರದ ಮಿತ್ ಸೊ ಇಂಡಿಯಾಡ್ ಲಂಚ್ ಮಿತ್ ವುಮೆನ್ಸ್ ಬಂದಾಗ ಜಿಂಜಿ ಸಿನಿಮಾ ಮಾಡಿದಾಗ ಬಂದಾಗ ಹೀರೋಯಿಸಮ್ ಜಾಸ್ತಿ ಬೋಪುಂಡು ಹೀರೋಯಿನ್ಸ್ ಅಕ್ಕಲು ಪೂರ ಡಮ್ಮಿ ದಿಪ್ಪುಂಡು ಸೊ ಒಂದೇಟ್ ಅಂಚತ್ ಹೀರೋಸ್ ನಕ್ಲೆ ಗೇತ್ ಇಂಪಾರ್ಟೆನ್ಸ್ ಆಯ್ತು ಬೇತೆ ಕ್ಯಾರೆಕ್ಟರ್ಸ್ ಗೇತ್ ಇಂಪಾರ್ಟೆನ್ಸ್ ಉಂಟು ಐಟ್ ಬರ್ಪಿನ ಫೀಮೇಲ್ ಕ್ಯಾರೆಕ್ಟರ್ಸ್ ಸಿನಿಮಾ ಗೆಂದಿನ ಹಿಡಿದು ಬಕ್ಕ ನಾಯಕನ ಪುದರ್ ನೆನಪು ಬಿಡೈತೆ ನಾಯಕಿ ಒಂಜಿ ಬರಿಕು ಈ ಸಿನಿಮಾ ಅಂಚೆ ಈ ತರ ಇಜ್ಜಿ ಒಂದಿಟ್ಟು ಡೆಫಿನೆಟ್ ಆದ ರಾಧಿಕಾ ಉಪ್ಪಡ್ ಅಥವಾ ಶೀತಲ್ ಶೆಟ್ಟಿ ಅವಡು ಅಥವಾ ಶ್ವೇತಾ ಸಂಜೀವ್ ಅವಡು ಅಥವಾ ವೀಣಾ ಸುಂದರ್ ಅವಡು ಪೂರನಲ್ಲ ಕ್ಯಾರೆಕ್ಟರ್ಸ್ಲ ಒಂಥರ ಯೂನಿಕ್ ಉಂಡು ಪ್ರತಿಯೊಂದು ಜಕ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಫಿಲಮ್ಡ್ ಒಂಜಿ ಕಾಸ್ಗೋಸ್ಕರ ಫೈಟ್ ಮಾಡ್ತೊಂದು ಪೇರು ಸೊ ಒಂತೆ ಕಮ್ಮಿ ಹೀರೋನ ಪಿರ ಪೋದು ಬೂರ್ನ ಅನ್ನತ್ತೆ ಒಂದು ಅಕ್ಲ ಲೈಫ್ ದ ಏಮೇ ಬೇತೆ ಇಪ್ಪುಂಡು ಸೊ ಒಂಜಿ ನಾವು ಸ್ಪೆಷಲ್ ಅಂದು ಪನ್ನೋದು
ಕನ್ನಡ ಬಂದ್ಪೇರು ಮರ ಸುತ್ತುವ ಪಾತ್ರ ಖಂಡಿತ ಪಾತ್ರ ರೀ ಸರಿ ನಮ್ಮ ಒಂದು ಸಿನಿಮಾ ಆಯ್ನಿಡ್ದು ಬೊಕ್ಕ ಕುಡರಂಜ್ ಮಲ್ಲ ಮಟ್ಟದ ಕಾರ್ಯಕ್ರಮ ಮಲ್ಪರೆಲ್ಲ ಇತ್ತೆ ಸಿನಿಮಾ ಜನಕಲ್ನ ದುಂಬ ದೀತಾರ್ರಿ ಜನಕಲಿಗೆ ಪೊರ್ತರು 3 ಜನ ದಾದವನ್ರಿ ದಾದವನ್ನಾಗ ಒಂಜಿ ಎಂಕಲ್ ಪೂರ ಎಕ್ಸಾಮ್ಸ್ ಬರೆತಾಯ್ತು ಒಂಜಿ ರೀತಿ ಸಿಂಪಲ್ ಅದು ಬಂದ್ಕೊಂಡು ಪೂರೆಲ್ಲ ಎಂಕಲ್ ಎಕ್ಸಾಮ್ಸ್ ಬರೆತ ಮಾರ್ಕ್ ಕೊರ್ಪಿನ ಕೊರಡು ಸೊ ಅಕ್ಲು ಏತ್ ಮಾರ್ಕ್ ಕೊರ್ಪೇರ್ ಬಂದು ಇಂಡಿವಿಜುವಲ್ ಚಾಯ್ಸ್ ಇತ್ತ ಆಡಿಯನ್ಸ್ ಇಸ್ ಫೈನಲ್ ಜಡ್ಜ್ ಬಂದು ಪರೀಕ್ಷೆ ಬರೆಪಿನ ಬೊಲ್ದು ಕಾಕಜಿ ಒಂದು ಬೊಲ್ಲಿ ಪರ್ದೆಡು ಸೊ ಅವಲ್ಲ ಆಗ್ಬಿಡು ಸೊ ಪೂರೆಲ್ಲ ಇಂಕಲ್ ಒಂಜಿ ಕಾಂಪಿಟಿಷನ್ ಪಾರ್ಟಿಸಿಪೇಟ್ ಮಲ್ತಿನ ಲೆಕ್ಕ ಇಟ್ಸ್ ಎ ಗ್ರೂಪ್ ಡ್ಯಾನ್ಸ್ ಮಲ್ತ ಬಂದು ನಾನು ಸೊ ಆಡಿಯನ್ಸ್ ಜಡ್ಜ್ ಮಲ್ಪರು ಸೊ ಆಡಿಯನ್ಸ್ ನಕ್ಲು ಏತ್ ಮಾರ್ಕ್ ಕೊರ್ಪೇರ್ ಬಂದು ಎಂಕುಲ ವೆಯ್ಟ್ ಮಲ್ತಂದಿಲ್ಲ ಡೆಫಿನೆಟ್ ಅದೇ ಎಂಕುಲ್ ಐಕ್ ರಿಹರ್ಸಲ್ ಅವನ್ ಪೂರ ಪ್ರಿಪರೇಷನ್ಸ್ ಮಲ್ತಂದೆ ಬೈದ ಅವನ್ ಖಂಡಿತವಲ್ಲ ನಿಕ್ಲೆ ಒಂಜಿ ವಿಜುವಲ್ ಟ್ರೀಟ್ ಉಂಡು ಸಿನಿಮಾಡ್ ಸೊ ಅವನ್ ತೂದು ನಿಕ್ಲು ಏತ್ ಎಂಜಾಯ್ ಮಲ್ಪರ್ ನಿಕ್ಲೆ ಖುಷಿ ಅಂಡಾಣ ನಿಕ್ಲು ಕ್ಲಾಪ್ ಬೊಟ್ಟಿರ್ ನಾನು ಎಂಕ್ಲೆ ಗೌ ಖುಷಿ ಎಂಕ್ಲೆಗೆ ನಿಕ್ಲು ಸ್ಕ್ರೀನ್ ಕ್ಲಾಪ್ ಬೊಟ್ಟಿರ್ ಅಂದಣ ಕುಡಲಾತ್ ಕ್ಲಾಪ್ ಬೊಟ್ಟರೆ ಅವಕಾಶ ಸೊ ಅಂಚಾಪಣ ಎಂಕ್ಲೆಗೆ ಆ ಒಂಜಿ ಸಪೋರ್ಟ್ ನಿಕ್ಲ ಕಡೆ ತಿಕ್ಕೊಡು ಎಂಕಲ್ ಮಲ್ದಿನ ಪ್ರಿಪರೇಷನ್ಸ್ ಅಥವಾ ಫೈನಲ್ ಎಂಚಿನ ಔಟ್ಪುಟ್ ಉಂಡ ಖಂಡಿತ ನಿಕ್ಲೆಗೆ ಇಷ್ಟ ಆಪುಂಡು ನಿಕ್ಲ ಒಂಜಿ ಟೈಮ್ ದೆತ್ತೊಂದು ಒಂಜಿ ನಿಕ್ಲ ಬಂಗದ ಕಾಸು ನಾವು 200 ರೂಪಾಯಿ ಅವಡು ಪ್ರತಿಯೊಬ್ಬರಿಗೂ ಅಕ್ಲು ಬತ್ತ ಟಿಕೆಟ್ ದೆಪ್ಪರು ಪಂಡಿತ್ತು ನಾನು ಟಿಕೆಟ್ ದ ವರ್ತ್ ನಿಕ್ಲೆಗೆ ಎಂಟರ್ಟೈನ್ಮೆಂಟ್ ಉಪ್ಪುಂಡು 2.5 ಗಂಟೆದ ಒಂಜಿ ಫುಲ್ ಥಿಯೇಟರ್ ಬತ್ತು ಕುಲ್ನೇದಕ್ಕ ಒಂಜಿ ಸೀಟ್ ಅಂಚಿಚ್ಚಿ ಮೂವ್ ಆವಂದಿ ನನಕ ಒಂಜಿ ಸ್ಕ್ರೀನ್ ಪ್ಲೇ ಉಂಡು ಎಡ್ಡೆಡ್ ಪರ್ಫಾರ್ಮೆನ್ಸ್ ಸಾಂಗ್ಸ್ ಪೂರೆಲ್ಲ ಉಂಡು ಸೊ ಪಕ್ಕ ಪೈಸಾ ವಸೂಲು ಒಂದು ಪನೋಲಿ ನಿರ್ಮಾಪಕರ ಆರೆ ಬನ್ನಿ ಬಂಡೆ ನೆಟ್ ಪೊಣ್ಣಗ ವಿಶೇಷವಾದ ಪಾತ್ರ ಪರೋಡು ಪನೋಡಿ ನಾಯಕ ಎಂಕ್ ಮಸ್ತ್ ಖುಷಿ ಕೊಳ್ತಿನ ಪಾತ್ರ ಒಂದು ಏನು ಮಸ್ತ್ ಇಷ್ಟ ಪಡ್ತು ಮಲ್ತಿದ್ನ ಪಾತ್ರ ಒಂದು ಐಕೆ ಈಗಿನ ಸಪೋರ್ಟ್ ಐತೆ ಬೋರ್ಡು ಥಿಯೇಟ್ರಿಗೂ ಕೂಡ ಪಡಂತುಳ್ಳೆ ಥಿಯೇಟ್ರಿಗೂ ಪೋತು ನಿಂಕಳ್ನ ಫ್ಯಾಮಿಲಿ ತೊಟ್ಟು ಪೋತು ಫಿಲ್ಮ್ ತೂಲೆ ನಿಂಕ್ಲೆಗ್ ಖಂಡಿತ ಇಷ್ಟ ಆಪುಂಡು ಅಂತ ಎಂಕ್ ಅನ್ಸೋಣ ಸಪೋರ್ಟ್ ಮಲ್ಪ್ಲೆ ಸರಿ ಬಂದ್ಲೆ ನೆತ್ತ ಪುದರೆ ಚೇಜ್ ಒಂಜಿ ರೀತಿ ಎಕಡೆ ಬಂದ್ಲೆಕ್ಕನೆ ಬೆನ್ನಟ್ಟುವ ಪ್ರಯತ್ನ ಒಂದು ಯಶಸ್ಸಿನ ಬೆನ್ನೇರಿ ಆ ಪ್ರಯತ್ನ ಆಗ್ತಾ ಇದೆ ಆ ತಂಡದಿಂದ ನೀವು ನಿಮ್ಮ ಸಹಕಾರವನ್ನು ನೀಡಿ ಅಂಜನೆ ಕೊಡರ ತುಳುತ ಮಾತ ಬಂದುಲೇಕ್ ಬಂದಿನೈತೆ ನಮ್ಮ ತುಳುತ ಕುಲ್ ಸೇರೊಂದು ಕೊಡೊಂಜಿ ಕನ್ನಡ ಸಿನಿಮಾ ಮಲ್ತೊಂದುಲ್ಲೇರು ಸುಮಾರು ಸಿನಿಮಾಲು ಆತಂಡು ಹೆಚ್ಚಿನ ಸಿನಿಮಾಲು ಪೂರ ಗೆಂದುದಿನ ಆ ಗೆಂದುದಿನ ಸಾಲಿಗೆ ಈ ಸಿನಿಮಾಲ ಸೇರೋಡು ನನ್ನ ನಿಕಲ ಮಾತಿರ್ನ ಬುಡಲ್ದ ಸಹಕಾರ ಬೋಡು ಬಂದು ಪನೊಂದು ನಿಕಲೆಗೆ ಮಾತಿರಗಳು ಸುಲ್ಮೇನ್ ಪನೊಂದು ಈ ಸಿನಿಮಾದ ಬಗ್ಗೆ ಪಾತ್ರ ಕತೆ ಮಲ್ತಿನ ಜಿತಿನ 4 ಜನ ಬಿನ್ನಿರ್ನ ಕಲೆಗಳ ನಿಕಲ ಮಾತಿರ ಪರವಾದ ನಮ್ಮ ಇಡೀ ಕೂಟದ ಪರವಾದ ಓಕೆ ದೊಡ್ಡಲ್ದ ಸೋಲ್ಮೇಲೆ ಅಂದಾದ ಇಲ್ಲಿ ತೆಗೆದಾಗಪ್ಪ ಸ್ವಲ್ಪ ಮನದ ಹೊಸಿಲ ದಾಟಿ ಬಂದು ಹೃದಯಕ್ಕೆ ನೀ ಹೊರಗಿದೆ ಉಸಿರಿನ ಜೊತೆ ಜೀವವಿಂದು ನಿನ್ನದಾಗಲು ಬಯಸಿದೆ